ನಮಸ್ಕಾರ ವೀಕ್ಷಕರೇ, ಬಾರಿಸು ಕನ್ನಡ ಡಿಂಡಿಮವ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ ಪರೇಶ್. ಈಗಾಗಲೇ ಕನ್ನಡ ರಾಜ್ಯೋತ್ಸವವನ್ನ ರಾಜ್ಯದಲ್ಲಿ ಸಂಭ್ರಮದಿಂದ ಆಚರಣೆ ಮಾಡ್ತಿದ್ದಾರೆ. ಇವತ್ತು 63ನೇ ಕನ್ನಡ ರಾಜ್ಯೋತ್ಸವ ಎಲ್ಲ ಮನೆಗಳಲ್ಲಿ ಸಂಭ್ರಮದ ಮನೆ ಮಾತಾಗಿದೆ. ಜೊತೆಗೆ ಸಂಭ್ರಮದಿಂದ ಆಚರಣೆ ಮಾಡ್ತಿದ್ದಾರೆ. ಇನ್ನು ನಿಜವಾಗ್ಲೂ ಇವತ್ತು ಕನ್ನಡ ರಾಜ್ಯೋತ್ಸವ ಇವತ್ತಿಗೆ ಮಾತ್ರ ಸೀಮಿತ ಆಗುತ್ತಾ ಅಥವಾ ವರ್ಷಂ ಪ್ರತಿ ದಿನಂ ಪ್ರತಿ ನಾವು ಕನ್ನಡವನ್ನ ಬಳಸಬೇಕಾ? ಇದರ ಬಗ್ಗೆ ಕೂಡ ಪ್ರಶ್ನೆಗಳು ಹೇಳ್ತಾ ಇದೆ. ಇದರ ಜೊತೆಗೇನೆ ಕನ್ನಡ ರಾಜ್ಯೋತ್ಸವ ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತ ಆಗ್ತಾ ಇದೆ. ಕನ್ನಡವನ್ನ ಎಲ್ಲೂ ಬಳಕೆ ಮಾಡ್ತಾ ಇಲ್ಲ. ಕೇವಲ ಹೆಸರಿಗಷ್ಟೇ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡ್ತಾರೆ ಅನ್ನೋದು ಕೆಲವರ ವಾದ ಆಗಿದೆ. ಹಾಗಿದ್ರೆ ಕನ್ನಡಕ್ಕಿರುವ ಪ್ರಾಮುಖ್ಯತೆ ಏನು? ಕನ್ನಡವನ್ನ ಯಾಕೆ ಬಳಸಬೇಕು? ಕನ್ನಡ ನಾಡಿನಲ್ಲಿದ್ದು ಯಾಕೆ ಕನ್ನಡವನ್ನ ಇತ್ತೀಚೆಗೆ ಬಳಸ್ತಾ ಇಲ್ಲ? ಇದೆಲ್ಲದರ ಬಗ್ಗೆ ಇವತ್ತು ಚರ್ಚೆ ನಡೆಸಲಿಕ್ಕಿದೆ. ಮೊದಲಿಗೆ ಇಬ್ಬರು ಅತಿಥಿಗಳು ನಮ್ಮ ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗಿಯಾಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈಗಾಗಲೇ ಸಾಕಷ್ಟು ಕೃತಿಗಳು, ಕವನ ಸಂಕಲನಗಳು, ಕಥಾ ಪುಸ್ತಕಗಳನ್ನ ಬರೆದು ಎಲ್ಲರ ಮನೆ ಮಾತಾಗಿರುವಂತಹ ಹಾಗೂ ಸಾಕಷ್ಟು ಕನ್ನಡದ ಬಗ್ಗೆ ಒಲವನ್ನ ಇಟ್ಕೊಂಡಿರುವಂತಹ ಜ್ಯೋತಿ ಗುರುಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ. ಖ್ಯಾತ ಈಗಾಗಲೇ ಅವರ ಒಂದು ಕವನಾಂಕಿತವಾಗಿ ಜ್ಯೋತಿ ಗುರುಪ್ರಸಾದ್ ಅವರು ಹೊರ ಬಂದಿದ್ದಾರೆ. ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅದೇ ರೀತಿ ಈಗಾಗಲೇ ಕನ್ನಡದ ಬಗ್ಗೆ ಒಲವನ್ನ ಹೊಂದಿ ಸಾಕಷ್ಟು ಮಕ್ಕಳಿಗೆ ಪಠಣವನ್ನ ಮಾಡ್ತಾ ಇರುವಂತಹ ಡಾಕ್ಟರ್ ಪ್ರಜ್ಞಾ ಮಾರ್ಪಳ್ಳಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಸಾಕಷ್ಟು ಕೃತಿಗಳನ್ನ ಬರೆದಿದ್ದಾರೆ. ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಇಬ್ಬರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಿಮಗೂ ಶುಭಾಶಯಗಳು. ಓಕೆ, ಧನ್ಯವಾದ. ಮೇಡಮ್, ನಿಮಗೆ ಕೇಳ್ತಾ ಇದ್ದೀನಿ, ಕನ್ನಡದ ಬಗ್ಗೆ ಸಾಕಷ್ಟು ನೀವು ಬರ್ತಾ ಇದ್ದಾಗಲೇ ಕನ್ನಡದ ಒಲವನ್ನ ನಮಗೆ ಹೇಳ್ಕೊಟ್ರಿ. ಸೊ ಕನ್ನಡದ ಒಲವು ನಿಮಗೆ ಯಾವ ರೀತಿ ಮೂಡ್ತು ಅನ್ನುವಂಥದ್ದು? ಕನ್ನಡದ ಒಲವು ಮನೇಲಿ ತಮಿಳ್ ಮಾತಾಡಿದ್ರು ಕೂಡ ಕನ್ನಡ ಶಾಲೆಯಿಂದನೇ ಮೂಡಿದ್ದು. ಕನ್ನಡ ಶಾಲೆಯಲ್ಲಿ ಆಟ ಊಟ ಓಟ ಕನ್ನಡ ಮೊದಲನೇ ಪಾಠ, ಆತ ಬಸವ ಈತ ಕಮಲ ಅಂತ ಏನು ಕನ್ನಡ ವರ್ಣಮಾಲೆ ಇದೆ ಅದರಿಂದಾನೇ ಒಂದೇ ಒಂದು ಪುಸ್ತಕ ಇರ್ತಿತ್ತು. ಒಂದೇ ಒಂದು ಸರ್ಕಾರಿ ಶಾಲೆ, ಎಲ್ಲ ಮಕ್ಕಳು ಅಲ್ಲಿ ಓದೋದು. ಮತ್ತು ಮನೇಲಿ ಸ್ಲೇಟು ಬಳಪ ಇಟ್ಟು ತಿದ್ಸಿದ್ದು ಕೂಡ ಅಪ್ಪ ಅಮ್ಮ ಈ ಕನ್ನಡ ಅಕ್ಷರನೇ. ಮನೆಗೆ ಒಂದು ಸಂವಾದದ ಭಾಷೆಯಾಗಿ ಮನೆ ಮಾತಾಗಿ ತಮಿಳು ಇತ್ತೇ ಹೊರತು ಪೂರ್ತಿ ಆ ತಿತ್ಸೋ ಒಂದು ಬನಿ ಇರುತ್ತಲ್ಲ, ಆ ಹದದಲ್ಲೇ ಒಂದು ರೀತಿ. ಯಾಕಂದ್ರೆ ಈ ಮಾತು ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಮಾತೃಭಾಷೆ ತಮಿಳು ಆದ್ರೆ ಒಲವು ಕನ್ನಡದಲ್ಲಿ. ಯಾಕಂದ್ರೆ ತಮಿಳಿನಲ್ಲಿ ಕೂಡ ಒಂದು ತಮಿಳುನಾಡಿಗೆ ಹೋಗಿ ಅಲ್ಲಿ ಕೂಡ ತಮಿಳನ್ನ ಪಸರಿಸುವಂತ ಪ್ರಯತ್ನ ಮಾಡಬಹುದಿತ್ತು. ಆದ್ರೆ ಕನ್ನಡದ ಬಗ್ಗೆ ಅತೀವ ಪ್ರೀತಿಯೇ ಒಂದು ನಿಮ್ಮ ಮೇಲೆ ಹುಡ್ಕೊಂಡಿದೆ. ಸೊ ಯಾವುದು ನಿಮಗೆ ಪ್ರೇರಣೆ ಆಗಿತ್ತು ಅನ್ನುವಂಥದ್ದು? ಅಂದ್ರೆ ಮನೆ ಮಾತಷ್ಟೇ. ನಾನು ಹುಟ್ಟಿದ್ದು ಕರ್ನಾಟಕದಲ್ಲೇ, ನಮ್ಮ ಪೂರ್ವಿಕರು ಕರ್ನಾಟಕದವರೇ. ಮನೆ ಮಾತು ಮಾತ್ರ ಅಯ್ಯಂಗಾರ್ ತಮಿಳಾಗಿ ಬಂತು. ಒಂದು ಸಾಂಸ್ಕೃತಿಕ ತಳಹದಿ ಅಷ್ಟೇ. ಅದು ಲಿಪಿ ಯಾರಿಗೂ ಗೊತ್ತಿಲ್ಲ. ಲಿಪಿ ಆಮೇಲೆ ಕಲ್ತ್ಕೊಂಡವ್ರು ಇದ್ದಾರೆ ಅಷ್ಟೇ. ಆದರೆ ನಾಡ ಭಾಷೆಯಾಗಿ ಕನ್ನಡವೇ ನನ್ನ ಅಕ್ಷರದ ಭಾಷೆಯಾಗಿ ನಾನು ಬೆರಳು ಹಿಡಿದು ತಿದ್ದಿದಂಥದ್ದು. ಅಂದರೆ ಆಗ ಬಳಪದಲ್ಲೇ ತಿದ್ದಿಸ್ತಾ ಇದ್ರು, ಕಡ್ಡಿಯಲ್ಲಿ. ಒಂದೇ ಸರಿ ಪೆನ್ ಕೊಡೋದು ಆ ಥರ ಎಲ್ಲ ಇರಲಿಲ್ಲ. ನಮ್ಮಪ್ಪ ಕೂಡ ಈ ಕಾಗುಣಿತ ಆ ಬದ್ಧತೆಗೋಸ್ಕರ ತುಂಬಾ ಒಂದು ರೀತಿ ಅವರು ಮಿಲ್ಟ್ರಿನಲ್ಲಿ ಇದ್ದ ಹಾಗೇ ಕನ್ನಡದ ಅಕ್ಷರ, ಈಗ ಜ್ಯೋತಿ ಅನ್ನೋದು ಹೇಳ್ಕೊಡ್ಬೇಕಾದ್ರೆ ಎಲ್ಲಾದರೂ ಕರ್ಕೊಂಡು ಹೋಗ್ಬೇಕಾದ್ರೂ ಕೂಡ ಇಲ್ಲಿ ಹೆಗ್ಲ ಮೇಲೆ ಕೂರಿಸ್ಕೊಂಡು ಹೇಗೆ ಹೇಳು ಜಾಕೋ ತುಂದಿರ್ಗ ಜೋ ಯಾವತ್ತೂ ತಾಗುಡ್ಸುತ್ತಿ ಅಂತ ಹೇಳಿ, ಅಂದರೆ ಆ ರೀತಿ ಆ ಅಕ್ಷರ ಆಗಲಿ ಒತ್ತಕ್ಷರ ಆಗಲಿ ಪ್ರೀತಿ ಬರೋ ಹಾಗೆ ಒಂದು ವಾತಾವರಣ. ಮತ್ತು ನಮ್ಮಮ್ಮ ಕೂಡ ಅಪ್ಪನ ಜೊತೆ ಅಲ್ಲಿಗೆ ಹೋಗಬೇಕಾಗಿತ್ತಲ್ಲ, ಇಲ್ಲಿ ಬಿಟ್ಟು ಕನ್ನಡ ಶಾಲೆಗೋಸ್ಕರ ಇಲ್ಲಿ ಬಿಟ್ಟರು, ಮತ್ತು ಟ್ರಾನ್ಸ್ಫರ್ ಆಗ್ತಿತ್ತಲ್ಲ, ಅಲ್ಲಿ ಹೋಗುವಾಗ ಕೂಡ ನೀ ಕನ್ನಡದಲ್ಲಿ ನನಗೆ ಕಾಗದ ಬರೆಯೋದು ಕಲ್ತ್ಕೊಂಡ್ರೆ ನನ್ನ ಹತ್ರ ಮಾತಾಡ್ದಾಗುತ್ತೆ ಅಂತಂದ್ಬಿಟ್ಟು. ಹಾಗೆ ಕನ್ನಡ ಅನ್ನೋದೊಂದು ಜೀವ ಪ್ರೀತಿ ಭಾಷೆ ಆಗೋಯ್ತು. ಅಂದರೆ ಅಮ್ಮನಿಗೆ ಅಪ್ಪನಿಗೆ ದೂರದಲ್ಲಿರೋರಿಗೆ ಏನಾದರೂ ಹೇಳೋಕ್ಕೋಸ್ಕರ ನನಗೆ ಇದೇ ಅಕ್ಷರ ಇದೆ ಅನ್ನೋ ಅಂಥ ವಾತಾವರಣ ಹಿರಿಯರಿಂದ ಸಿಕ್ಕಾಗ, ಶಾಲೆಯಲ್ಲಿ ಕೂಡ ತುಂಬ ಪ್ರೀತಿಯಿಂದ ಕನ್ನಡ ಕಲಿಸೋಂಥ ಗುಂಜಾ ನರಸಿಂಹಯ್ಯ ಹೆಡ್ ಮಾಸ್ಟರ್ ಆಗಲಿ ಅಥವಾ ಬಸಮ್ಮ ಟೀಚರ್ ಆಗಲಿ ಇದ್ದಾಗ, ಮತ್ತು ಮೊದಲು ಕಣ್ಬಿಟ್ಟು ನೋಡಿದ್ದು ಕೂಡ ಅದೇ ಒಂದು ಇದು ಕಾಪಿ ತಿದ್ದವಾಗ ಕೂಡ ಶುದ್ಧ ಬ್ರಹ್ಮ ಪರರಾಮ ಅನ್ನೋವಂಥದ್ದು ಶುದ್ಧ. ಹೀಗೆ ಮತ್ತು
ಆ ಅಕ್ಷರವೇ ತಿದ್ದಿದ್ರಿಂದ ಇದೇ ನನ್ನ ಭಾಷೆ. ಮತ್ತು ಸುತ್ತಮುತ್ತ ಮಾತಾಡ್ತಿದ್ದವರು ಕನ್ನಡವೇ. ಮನೇಲಿ ಮಾತ್ರ ತಮಿಳ್ ಬಿಟ್ಟರೆ ಆ ವಾತಾವರಣ, ಪರಿಸರ ಮತ್ತು ಮನೆಯಲ್ಲಿ ಪ್ರೇರಣೆ ಮತ್ತು ಶಾಲೆಯಲ್ಲೂ ಕನ್ನಡ ಶಾಲೆ ಇದೆಲ್ಲ ಸೇರಿ ಪ್ರೈಮರಿ ಪುಸ್ತಕದ್ದು ಒಂದು ಪದ್ಯ ಸೋಮೇಶ್ವರ ಶತಕ ಇನ್ನೂ ಕೂಡ ಮುಪ್ಪಿನ ಷಡಕ್ಷರಿ ಬರೆದಿರೋದು ಅನ್ಸುತ್ತೆ. ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತಿಹನು ಶಿವಯೋಗಿ ಅನ್ನೋದು ಅದು ಯಾವ ಪೇಜಲ್ಲಿತ್ತು. ಮತ್ತು ಪಂಪಂದು ಆಗಲೇ ಉರು ಹಚ್ಚಿಸಿ ಅರ್ಥ ಹೇಳ್ಕೊಡ್ತಾ ಇದ್ರು, ಬರದೇ ಬರಿಬೇಕು ಅಂತ. ಆರಂಕುಶಮಿಟ್ಟಡಂ ನೆನುವುದೆನ್ನಮನಂ ಬನವಾಸಿ ದೇಶಮ ಅನ್ನೋದು 4ನೇ ಕ್ಲಾಸ್ನಲ್ಲಿ. ಜಾಗದ ಭೋಗದ ಅಕ್ಕರದ ಗೇದ ಗೊಟ್ಟಿಯ ಅಲುಂಪಿನಿ ಇಂಪಿನ ಅಂತಂದ್ಬಿಟ್ಟೆಲ್ಲ ಪೂರ್ತಿ ಬರುತ್ತಲ್ಲ, ಆವಾಗ ಕಲ್ತ್ಕೊಂಡಿದ್ದು. ಬನವಾಸಿ ಪಂಪನ್ಗೆ ಎಷ್ಟು ಇದಿತ್ತು, ಎಷ್ಟು ದೊಡ್ಡ ಕವಿ ಅಂತ ಹೇಳಿ. ಈ ಪ್ರೇರಣೆಯಿಂದ ಮಗು ತನ್ನ ಕಿವಿಗೆ ಕೇಳುವ ಆ ಭಾಷೆ ಜೊತೆಗೆ ಪರಿಸರದಲ್ಲಿ ಧ್ವನಿಸುವ ಭಾಷೆಯಿಂದ ಅದು ಹೃದಯದ ಭಾಷೆಯಾಗಿ ಮುಂದೆ ತುಂಬ ಪ್ರೀತಿ ಭಾಷೆಯಾಗಿ ಬೆಳೀತು ಅಂತ. ಈಗ ಪ್ರಜ್ಞಾ ಮೇಡಮ್, ನಿಮಗೂ ಕೂಡ ಒಂದು ಪ್ರಶ್ನೆ. ಅದೇ ಥರ ಅವರಿಗೆ ಅವರ ಒಂದು ಒಡನಾಟ ಆಗಿರ್ಬೋದು, ಪರಿಸರದ ಸುತ್ತಮುತ್ತ ಕನ್ನಡವನ್ನು ಬಳಸಿದ್ರಿಂದ ಅವರಿಗೆ ಅದರ ಒಂದು ಒಲವೇನು ಜಾಸ್ತಿ ಆಗ್ತಾ ತೊಡಗ್ತು. ನಿಮಗೆ ಈ ಒಂದು ಕನ್ನಡದ ಕಂಪು, ಯಾಕಂದರೆ ಸಾಕಷ್ಟು ಲೇಖನಗಳನ್ನು ನೀವು ಕೂಡ ಬರೆದಿದ್ದೀರಾ, ಈ ಒಲವು ಎಲ್ಲಿಂದ ಬಂತು ಕನ್ನಡದ ಮೇಲೆ? ಯಾಕಂದರೆ ಸಾಕಷ್ಟು ಲ್ಯಾಂಗ್ವೇಜ್ಗಳಿದೆ, ಭಾಷೆಗಳಿದೆ ಜನರಲ್ಲಿ, ಕನ್ನಡತ್ವನ್ನೇ ಯಾಕೆ ಆಯ್ದುಕೊಂಡ್ರಿ ಅನ್ನುವಂಥದ್ದು? ಒಂದು ಅವ್ರು ಹೇಳಿದ ಹಾಗೆ ಪರಿಸರ ಕಾರಣ ಆಗಿರ್ಬೋದು. ನಮ್ಮ ಮಾತೃಭಾಷೆ ತುಳು, ಮನೆಯಲ್ಲಿ ತುಳು ಮಾತಾಡೋದು. ಆದರೆ ನನ್ನ ಭಾಷೆಯ ಪ್ರೀತಿ ಮತ್ತು ಸಾಹಿತ್ಯದ ಕಡೆಗಿನ ಒಲವು ಹುಟ್ಟಿಕೊಂಡದ್ದು ನನ್ನ ತಂದೆಯವರಿಂದ. ತಂದೆ ಖ್ಯಾತ ಸಾಹಿತಿ ಗುರುರಾಜ್ ಮಾರ್ಪಳ್ಳಿ ಅಂತೇಳಿ ಹೇಳಿ, ಅವರು ಓದು ಬರಹ ಮತ್ತು ಭಾವಗೀತೆಗಳನ್ನು ಹಾಡುವಂಥದ್ದು, ರಾಗ ಸಂಯೋಜನೆ ಮಾಡಿ ಒಂದು ತಂಡ ಇತ್ತು ನಿನಾದ ಅಂತೇಳಿ ಹೇಳಿ. ಚಿಕ್ಕಂದಿನಿಂದ ಆ ಹಾಡುಗಳನ್ನೆಲ್ಲ ಕೇಳಿಕೊಂಡು ಅದರ ಜೊತೆಯಲ್ಲಿ ಗುಂಗಿನಲ್ಲೇ ಬೆಳೆದದ್ರಿಂದಾಗಿ ಯಕ್ಷಗಾನ ಕಲಾವಿದರು, ಅವರು ನಾಟಕ ನಿರ್ದೇಶನ ಎಲ್ಲ ಮಾಡ್ತಾರೆ. ಆ ಪರಿಸರದಲ್ಲಿ ಬೆಳೆದದ್ರಿಂದಾಗಿ ಕನ್ನಡ ಸಾಹಿತ್ಯದ ಬಗ್ಗೆ ಅಭಿರುಚಿ ಬೆಳೀತು. ಇನ್ನೊಂದು ಮೇಡಮ್ ಹೇಳಿದ ಹಾಗೆ ಬಾಲ್ಯದಲ್ಲಿ ನನಗೆ ಕನ್ನಡ ಕಲಿಸಿಕೊಟ್ಟಂತಹ ಟೀಚರ್ಗಳನ್ನು, ಜಯಲಕ್ಷ್ಮಿ ಟೀಚರ್ ಇರ್ಬೋದು, ಸಾಧನಾ ಟೀಚರ್ ಇರ್ಬೋದು, ಇಂದಿರಾ ಟೀಚರ್ ಇರ್ಬೋದು, ಇವರನ್ನೆಲ್ಲ ನೆನಪು ಮಾಡಿಕೊಳ್ತೇನೆ. ತುಂಬ ಪ್ರೀತಿಯಿಂದ ಕನ್ನಡ ಹೇಳಿಕೊಟ್ಟವರು. ಸಣ್ಣ ವಯಸ್ಸಿನಿಂದಲೂ ಕನ್ನಡ ಸಬ್ಜೆಕ್ಟ್ ಅಂದರೆ ಇಷ್ಟ. ಅದು ಭಾಷೆ ಅಂತ ಹೇಳಿದಾಗ ಅದಕ್ಕೊಂದೇನೋ ವಿಶೇಷ ಮಹತ್ವ ಬೇರೆ ಎಲ್ಲ ವಿಷಯಗಳಿಗಿಂತ. ಮನೆಯ ಪರಿಸರ ಮತ್ತು ಶಾಲೆಯಲ್ಲಿ ಅಂಥದ್ದೊಂದು ವಾತಾವರಣ ಇದ್ದದ್ರಿಂದಾಗಿ ಬಹುಶಃ ಟೀಚರ್ ಆಗಬೇಕು ಅನ್ನುವಂಥದ್ದು ನನ್ನ ಕನಸಾಗಿತ್ತು. ಸಣ್ಣ ಮಕ್ಕಳಿಗೆ, ಅಂದರೆ ಎಲಿಮೆಂಟ್ರಿ ಶಾಲೆಯ ಮಕ್ಕಳಿಗೆ. ಅದು ಸಾಧ್ಯ ಆಗಲಿಲ್ಲ. MA ಮಾಡಿದ ತಕ್ಷಣ ಕಾಲೇಜ್ ಲೆವೆಲ್ ಮಕ್ಕಳಿಗೆ ಪಾಠ ಮಾಡುವಂಥ ಅವಕಾಶ ಸಿಕ್ಕಿತು. ಹಾಗಾಗಿ ಆಸಕ್ತಿಯ ವಿಷಯ ಅಂತ ಹೇಳಿ ಆದ್ದರಿಂದಾಗಿ ಈಗಲೂ ಅದರ ಜೊತೆಯಲ್ಲಿ ಬೆಳೀಲಿಕ್ಕೆ ಅವಕಾಶ ಇದೆ. ಓಕೆ ಮೇಡಮ್, ನಿಮಗೆ ಕೇಳ್ತಾ ಇದ್ದೀನಿ, ಈಗ ಸಾಕಷ್ಟು ಬಣ್ಣಿಸಿದ್ರಿ, ಕನ್ನಡವನ್ನು ಅರಿಯಕ್ಕೋದ್ರೆ ವರ್ಷಗಳು ಸಾಕಾಗಲ್ಲ ಅನ್ಸುತ್ತೆ. ಅದರ ಒಳಗೋಗ್ಬೇಕಾದ್ರೆ ಈಗ ನಾರ್ಮಲಿ ಆಗಿ ಕನ್ನಡ ಮಾತಾಡುವಂಥದ್ದು ನಾವು ಆಡುಭಾಷೆಗಳಲ್ಲಿ ಮಾತಾಡ್ತೀವಿ, ಆದರೆ ಅದಕ್ಕೆ ಆದಂಥ ರೀತಿ ನೀತಿಗಳಿದೆ. ಹಳೆಗನ್ನಡ, ಹೊಸಗನ್ನಡ, ನಡುಗನ್ನಡ ಅನ್ನುವಂಥದ್ದು ಸಾಕಷ್ಟು ಇದೆ. ಜೊತೆಗೆ ಹಲವು ಕವಿಗಳು ಇದಕ್ಕೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ. ಸೊ ನಿಮ್ಮ ಜೀವನವನ್ನ ಕನ್ನಡಕ್ಕೆ ಯಾವ ರೀತಿ ಇಟ್ಕೊಂಡಿದ್ದೀರಾ ಅಂತ? ಅಂದ್ರೆ ಕನ್ನಡ ಭಾಷೆಗೆ ಆಗಿರ್ಬೋದು, ಈಗಾಗಲೇ ಸಾಕಷ್ಟು ಕೃತಿಗಳನ್ನು ಬರೆಯೋದ್ರ ಮೂಲಕ ಆಗಿರ್ಬೋದು, ಕವನ ಸಂಕಲನಗಳನ್ನು ಬರೆಯೋದ್ರ ಮೂಲಕ ಆಗಿರ್ಬೋದು, ಈ ನಿಮ್ಮ ಕವನ ಸಂಕಲನಗಳು ಕೃತಿಗಳಿಂದ ಓದುಗರಿಗೆ ಅಥವಾ ಪ್ರೇಕ್ಷಕರಿಗೆ ಅಥವಾ ನೋಡುಗರಿಗೆ ನಿಮ್ಮ ಲೇಖನಗಳನ್ನು ಓದುವಂಥ ಪ್ರತಿಯೊಬ್ಬರಿಗೂ ಯಾವ ಥರದೊಂದು ಮೆಸೇಜ್ಗಳಾಗಿರ್ಬೋದು, ಅಥವಾ ಕನ್ನಡನ್ನ ಉಳಿಸ್ಬೇಕು ಅನ್ನುವಂಥದ್ದು ಯಾವ ಕಟ್ಟುಪಾಡುಗಳನ್ನು ಇಟ್ಟಿದ್ದೀರಿ ಅನ್ನುವಂಥದ್ದು? ಅಂದರೆ ಕನ್ನಡ ನನ್ನ ಜೀವದ ಭಾಷೆ ಆಗೋಯ್ತು. ನಾನು ನಮ್ಮ ಅಪ್ಪ BCom ಕೊಡಿಸಿದ್ರು. BCom ಓದುವಾಗ ಕನ್ನಡ ಮೇಡಮಿಂದಾನೇ ನನಗೆ ಪ್ರಭಾವ ಆಯಿತು. ಅವರು ಎರಿಕ್ ಫ್ರಾಮ್ ಬಗ್ಗೆ, ಪ್ರೀತಿ ಪರಿಕಲ್ಪನೆ ಬಗ್ಗೆ ಹೇಳುವಾಗಲೋ ಅಥವಾ ಅಮೃತ ಪ್ರೀತಮ್ ಕವನಗಳ ಬಗ್ಗೆ ಹೇಳುವಾಗಲೂ ನನ್ನೊಳಗಿದ್ದು ಒಬ್ಬ ಕವಿಯೋ ಲೇಖಕಿನೋ ಜಾಗೃತಗೊಂಡ್ಲು ಅನಿಸುತ್ತೆ. ಮತ್ತು ಯಾವುದೇ ಒಂದು ಪ್ರಬಂಧ ಬರೆಯೋಕ್ಕಾಗಲಿ ನನ್ನ ಮನಸ್ಸು, ಅಂದರೆ ಕಾಗದ ಬರೆದ ಅಭ್ಯಾಸ ಆಗಿತ್ತಲ್ಲ, ಹಾಗೆ ಮನಸ್ಸು ತುಡಿತಾ ಇತ್ತು ಅಕ್ಷರಗಳಲ್ಲಿ ಇಡೋಕ್ಕೋಸ್ಕರ. ಪುಸ್ತಕಗಳನ್ನ, ಮೇಡಮ್ ಹೇಳಿದ ಪುಸ್ತಕಗಳನ್ನ ಓದೋದು ಅದು PUCಯಿಂದನೇ ಇತ್ತು ನನಗೆ. ಆವಾಗಲೇ ನನ್ನ ಮೆಚ್ಚಿನ ಪುಸ್ತಕ ಅಂತ ಒಂದು ಸ್ಪಾಟಲ್ಲಿ, ಅಂದರೆ ಅಲ್ಲೇ ಬರೆಯುವಂಥದ್ದು, ಅಂದರೆ ಹೀಗೆ ಪ್ರತಿಭಾ ಸ್ಪರ್ಧೆಗಳಲ್ಲಿ ತೊಡಗಿಸ್ಕೊಂಡಾಗ ಕೂಡ ನಮ್ಮತನ ಗೊತ್ತಾಗುತ್ತೆ. ಅದು ಆ ನಂತರ ಕಾರ್ಕಳಕ್ಕೆ ಬಂದಾಗ, ಅದಕ್ಕಿಂತ ಮೊದಲು ಕೂಡ ಅಸಹಾಯಕ ಪರಿಸ್ಥಿತಿಲಿ ಬರೆಯೋಕ್ಕೆ ಶುರು ಮಾಡ್ತೀವಿ.
ಅಂದರೆ ಇನ್ನು ಬರೀದಿದ್ರೆ ಸಾಧ್ಯ ಆಗಲ್ಲಪ್ಪ ಅಂತ. ಅದು ನಮ್ಮ ಸುಖನೋ ಮತ್ತು ದುಃಖನೋ ಅಥವಾ ಅದನ್ನು ಸಮತೋಲನ ಮಾಡ್ಕೊಳ್ಳೋಕ್ಕೋ ಅಂತ ನನಗೆ ಅಕ್ಕ ಮಹಾದೇವಿ, ಅಮೃತ ಪ್ರೀತಮು ಇಂಥವರೆಲ್ಲ ಬರೆದಿರೋದನ್ನ ಓದುವಾಗ ನನಗೂ ಹೀಗೆ ಅನಿಸುತ್ತಲ್ಲ ಅಂತ ಅನ್ನಿಸ್ತು. ಆಮೇಲೆ ಹಿರಿಯ ಸಾಹಿತಿಗಳ ಸಂಪರ್ಕ ಮತ್ತು ಸಮಕಾಲೀನ ಸಾಹಿತಿಗಳ ಸಂಪರ್ಕ ಬಂದಾಗ ನಾನು ಅವ್ರಿಗೆ ಬರೆದಿದ್ದೆಲ್ಲ ತೋರಿಸುವಾಗ ಓ ಇದು ಕವಿತೆ ಅಂತ ಹೇಳಿದಾಗ ಭರವಸೆ ಬಂತು, ಅಂದರೆ ಹೌದಾ ಅಂತ ಹೇಳಿ. ಮತ್ತು ಹಾಗೆ ಮೊದಲ ಹಸ್ತಪ್ರೀತಿ ಬರೆದಿದ್ದನ್ನು ಕಡೆಂಗೋಡ್ಲು ಕಾವ್ಯ ಪ್ರಶಸ್ತಿ ಅನ್ನೋದೊಂದು ಸ್ಪರ್ಧೆ ಆಗುತ್ತೆ. ಅದಕ್ಕೆ 2003ರಲ್ಲಿ ತುಂಬ ಸಂಕೋಚದಿಂದ ಕಳಿಸಿದ್ದೆ 40 ಕವನಗಳನ್ನ. ಅದು 2003ರ ಇದಕ್ಕೆ ಕಡೆಂಗೋಡ್ಲು ಕಾವ್ಯ ಒಂದು ಮುಖ್ಯವಾದ ಕಾವ್ಯ ಪ್ರಶಸ್ತಿ ಅದು ಬಂದಾಗ ಇನ್ನೂ ಆತ್ಮವಿಶ್ವಾಸ ಗಟ್ಟಿಯಾಯಿತು. ಚುಕ್ಕಿ ಅಂತ ನನ್ನ ಮೊದಲನೇ ಕವನ ಸಂಕಲನ. ಅದರಲ್ಲಿ ಕೂಡ ಸಾಮಾನ್ಯ ವಿಮರ್ಶೆ ಮಾಡಿರೋರೆಲ್ಲ ಹೇಳಿರೋವಂಥದ್ದು, ದಿನನಿತ್ಯದ ಆಗು ಹೋಗುಗಳನ್ನೇ ಇಟ್ಕೊಂಡು ಜ್ಯೋತಿ ಅದರಲ್ಲಿ ಜೀವನ ಪ್ರೀತಿ ಮಿಡಿಯುವಂಥದ್ದು ಅಂತ ಹೇಳಿ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಒಂದು ಚಿಕ್ಕ ಸೀಮೆ ಸುಣ್ಣ ಅದು ಒಬ್ಬೊಬ್ರಿಗೆ ಒಂದೊಂದು ಥರ ಕಾಣುತ್ತೆ. ನಾನು ಇಲ್ಲಿ ಕಾರ್ಕಳಕ್ಕೆ ಬಂದ ಹೊಸತ್ರಲ್ಲೂ ಇನ್ನೂ ರಂಗೋಲಿ ಹಾಕ್ತಿದ್ದೆ, ಅಲ್ಲಿ ಮೈಸೂರು ಕಡೆದು ಅಂತ ಅಂದ್ಬಿಟ್ಟು ಚಿಕ್ಕದಾಯಿತು. ಆಗ ಸೀಮೆ ಸುಣ್ಣ ಉದ್ದವಾಗಿತ್ತು. 6 ಚುಕ್ಕಿ 6 ಸಾಲುಗಳ ಮಂಟಪ ಚೌಕಟ್ಟಿನ ಕೃಷ್ಣದ ತೊಟ್ಟಿಲನ್ನು ಅಂಗಳದ ರಂಗೋಲಿಯಾಗಿ ಬಿಡಿಸಿದೆ. ಸೀಮೆ ಸುಣ್ಣ ಚುಟುಕಾಗಿದೆ, ಪುಟ್ಟ ನಕ್ಷತ್ರವನ್ನು ಬಿಡಿಸಿ ಬಿಡುತ್ತೇನೆ ಒಂದೇ ಗೆರೆಯಲ್ಲಿ ಅಖಂಡವಾಗಿ ಅಂತ. ಇದು ಅಂದರೆ ಅದು ಸೀಮೆ ಸುಣ್ಣದ್ದು ಉಪಯೋಗನೂ ಆಗಬೇಕು, ಜೊತೆಗೆ ಯಾರಿಗೇನು ಅನಿಸುತ್ತೋ ಅದನ್ನು ತಿಳ್ಕೊಬೋದು. ಇದು ಕವಿತೆ ಮಹಿಮೆ. ಒಳಗಿನ ತುಡಿತ ದಿಂದ ಹೀಗೆ ಆಗಿ, ಜೊತೆಗೆ ಎಲ್ಲ ಅದು ಅಂಗಳದ ಸುಗಂಧಿ ಹೂ ಗಿಡ ಇರ್ಬೋದು, ಈಳಿಗೆ ಮಣೆ ಇರ್ಬೋದು, ಜೊತೆಗೆ ಕವಿತೆ ಬಗ್ಗೆ ಇರ್ಬೋದು, ಪ್ರೀತಿ ಪ್ರೇಮ ಹೀಗೆಲ್ಲ ಬರ್ಕೊಳ್ತಾ ಕವಿತೆ ಬರಿತಾ ನಮ್ಮ ಒಳಗೂ ಹಸನಾಗೋದಲ್ಲದೆ ಅದನ್ನು ಓದಿ ಸಹೃದಯರಿಗೆ ತಲುಪುವಾಗ ಅವರು ಕೂಡ ಖುಷಿಪಟ್ಟು ಒಂದು ಮನೋವಿಕಾಸ, ಸೌಂದರ್ಯ ಪ್ರಜ್ಞೆ, ಜೊತೆಗೆ ಆ ಜೀವನ ಪ್ರೀತಿ ದಕ್ಕಿಸ್ಕೊಳ್ಳೋ ಒಂದು ರೀತಿ ಆಶಾಭಾವ. ಮೇಡಮ್, ನನಗೊಂದು ಕುತೂಹಲ ಇದೆ. ಯಾಕಂದ್ರೆ ಯಾವುದೇ ಒಂದು ಬರವಣಿಗೆ ಆಗಿರ್ಬೋದು, ಬರೆಯುವಂಥ ಸಂದರ್ಭದಲ್ಲಿ ಸಾಕಷ್ಟು ತಪ್ಪುಗಳಾಗತ್ತೆ, ಅಥವಾ ಯಾವುದೋ ಸಂದರ್ಭದಲ್ಲಿ ನಮಗೆ ಮನಸ್ಸಿಗೆ ಮೂಡುವಂಥದ್ದನ್ನು ನಾವು ಬರಹಗಳಲ್ಲಿ ಬರ್ದಾಕ್ತೀವಿ. ನಿಮಗೆ ಬರೆಯುವಂಥ ಸಂದರ್ಭದಲ್ಲಿ ಅಂದರೆ ಯಾವುದೇ ಒಂದು ಅಕ್ಷರಗಳಿವೆ, ಕನ್ನಡ ಅಕ್ಷರದಲ್ಲಿ ಒಂದು ಅಕ್ಷರಕ್ಕೆ ಅನೇಕ ಅರ್ಥಗಳನ್ನು ಕಲ್ಪಿಸುತ್ತೆ, ಒಂದು ವಾಕ್ಯಗಳಿಗೆ ಅನೇಕ ಅರ್ಥಗಳು ಕಲ್ಪಿಸುವಂಥ ಪ್ರಸಂಗಗಳಿರುತ್ತೆ. ನೀವು ಬರೆಯುವಂಥ ಸಂದರ್ಭದಲ್ಲಿ ತಪ್ಪಾಗ್ತಾ ಇರಲಿಲ್ವಾ, ಅಥವಾ ಕನ್ನಡವನ್ನು ಬಳಸೋದ್ರಲ್ಲಿ ಎಡವ್ತಾ ಇರಲಿಲ್ವಾ, ಹೇಗೆ ಅಂತ? ತಪ್ಪುಗಳು ಅಂತಂದರೆ ಅಕ್ಷರ ತಪ್ಪಿಲ್ಲದೆ ಬರಿಬೇಕು ಅನ್ನೋದೇ ಒಂದು ಪ್ರೈಮರಿ ಶಾಲೆಯಿಂದ ನಮಗೆ ಚೆನ್ನಾಗಿ ಕಲಿಸಿದ ಶಿಕ್ಷಕರಿಗೆ ಮತ್ತು ಮನೇಲಿ ಕಲಿಸಿದ ತಂದೆ ತಾಯಿಗಳಿಗೇ ಈ ಹಿರಿಮೆ ಹೋಗಬೇಕಾಗಿರೋದು. ತಪ್ಪ ಆಗ್ತಿರ್ಲಿಲ್ಲ ಶಿಕ್ಷಕರ ಕಡೆಯಿಂದ. ಆ ರೀತಿ ಒಂದು ನಮಗೆ ತರಬೇತಿ ಸಿಕ್ಕಿತ್ತು ಅಂತ ಅನಿಸುತ್ತೆ. ನನಗೆ ಗೊತ್ತಾದಾಗ್ಲಿಂದ ಆ ರೀತಿ ಈಗಲೂ ಪದವಿಗೆ ಬಂದಿರೋ ಮಕ್ಕಳು ತಪ್ಪು ಮಾಡುವಾಗ ಹಾಗನ್ಸುತ್ತೆ. ತಪ್ಪು ಅಲ್ಲಿಂದಾನೇ ತಿದ್ದಬೇಕು. ಅಂದರೆ ಅವರು ವಾಕ್ಯ ಮಾಡುವಾಗ ಅಲ್ವಾ, ಒಂದು ವಾಕ್ಯ ಮಾಡುವಾಗ ಅದಕ್ಕೆ ಅನೇಕ ಅರ್ಥಗಳು ಬರುತ್ತೆ, ಅನರ್ಥಗಳಾಗತ್ತೆ, ಆ ಒಂದು ವಾಕ್ಯಗಳೇ ಅನರ್ಥಗಳಾಗುವಂತದ್ದು ಇರುತ್ತೆ. ಸೊ ಅಂತ ಅನುಭವಗಳಾಗ್ಲಿ, ಅಂತ ಅನುಭವ ಆದಾಗ ಅಲ್ಲೇ ತಿದ್ದುತ್ತಾ ಇದ್ರಲ್ಲ. ನನಗ್ ಗೊತ್ತಿರೋ ಹಾಗೆ 1ರಿಂದ 7ನೇ ಕ್ಲಾಸ್ನವರೆಗೆ ಕನ್ನಡ ಕಲಿಸುವಾಗಲೇ ಸ್ಪಷ್ಟವಾಗಿ ಓದು ಬರಹ ಕಲಿಸಿದ್ರೆ ಮತ್ತೆ ಮುಂದೆ ತಪ್ಪಾಗುವಂತಹ ಸಾಧ್ಯತೆಗಳು ಬಹಳ ಕಡಿಮೆ. ಖಂಡಿತ ಇದು ಎಲ್ರಿಗೂ ಒಂದು ಪಾಠ ಅಂತ ಹೇಳ್ಬೋದು, ಅಥವಾ ಒಂದು ಮಾತು ಅಂತ ಹೇಳ್ಬೋದು. ನಾವು ಈಗೆಲ್ಲ ಹೊಡಿಯೋದಿಕ್ಕಿಲ್ಲ, ಬಡಿಯೋದಿಕ್ಕಿಲ್ಲ. ಅವಾಗೆಲ್ಲ ನಾವು ಕೈಗಂಟಿಗೆ ಪೆಟ್ಟೆಷ್ಟು ತಿಂದಿತ್ತು ಸರಿ ಬರಿಬೇಕು ಅಂತೇಳಿ ಹೇಳಿ ಕಾಪಿ ಬರಿಬೇಕಾದ್ರೆ. ಅವ್ರಿಗೆ ಅದೊಂದು ಶ್ರದ್ಧೆ ಇತ್ತಲ್ವಾ. 7ನೇ ಕ್ಲಾಸ್ನವರೆಗಿನ ಮಕ್ಕಳನ್ನ ಅವ್ರ ಮೇಡಮ್ ಹೇಳಿದಾಗೆ ತರಬೇತಿಗೊಳಿಸುವ ರೀತಿಯೇ ಹಾಗಿತ್ತು. ನಾನು ನೆನ್ಪು ಮಾಡಿಕೊಳ್ತೇನೆ, ನಾನು 2ನೇ ಕ್ಲಾಸಲ್ಲಿ ಇದ್ದಾಗ ನನ್ನ ಅಕ್ಕನ ಕ್ಲಾಸಿಗೆ ಹೋಗಿ ಕೂತು ಅವ್ರು ನನ್ನ ಹತ್ರ ಒಂದು ಪಠ್ಯದ ಒಂದು ಭಾಗವನ್ನು ಓದಲಿಕ್ಕೆ ಹೇಳಿದಾಗ ಅವ್ರು ಹೇಳಿದ್ರು, ಎಷ್ಟು ಸ್ಪಷ್ಟವಾಗಿ ಓದ್ತಾಳೆ ಹುಡುಗಿ, ಟೀಚರ್ ಆಗ್ಬೋದು, ಕನ್ನಡ ಟೀಚರ್ ಆಗ್ಬೋದು ಅಂತ. ನಾನೀಗ ಅದಾಗಿದ್ದೀನಲ್ವ, ನಾನು ಯಾವಾಗಲೂ ಅವ್ರ ಮಾತನ್ನು ನೆನ್ಪು ಮಾಡಿಕೊಳ್ತೇನೆ. ಅವ್ರು ಆವಾಗಲೇ ಗುರ್ತಿಸಿದ್ರು ನನ್ನನ್ನು ಅಂತೇಳಿ ಹೇಳಿ, ನಿಂಗೆ ಸಾಧ್ಯ ಇದೆ ಈಗ ಆಗೋದಿಕ್ಕೆ ಅಂತೇಳಿ ಹೇಳಿ. ಅಂದರೆ ನನಗೆ ಹೇಳಿಕೊಟ್ಟಂತಹ ಟೀಚರ್ನವರು ಹಾಗೆ ಹೇಳಿಕೊಟ್ಟಿರೋದ್ರಿಂದಾಗಿ ಅದೇ ತಪ್ಪುಗಳಾಗುವಂತಹದ್ದು ಮೇಡಮ್ ಹೇಳಿದ ಹಾಗೆ ಬಹಳ ಕಡಿಮೆ. ಇದೇ ಸಂದರ್ಭದಲ್ಲಿ ನಿಮಗೆ ಇನ್ನೊಂದು ಪ್ರಶ್ನೆ,
ನೀವು ಹೇಳಿದ್ರಿ, ಮೇಡಮ್ ಕೂಡ ಹೇಳಿದ್ರು, ಇವಾಗಿನ ಮಕ್ಕಳನ್ನ ನೋಡುವಾಗ ಗೊತ್ತಾಗತ್ತೆ ಪದವಿಯಲ್ಲಿ ಎಷ್ಟು ತಪ್ಪಿದ್ದಾರೆ ಅಂತ. ಹಾಗಿದ್ರೆ ಕನ್ನಡ ಎಲ್ಲಿ ಸಾಕ್ತಾ ಇದೆ ಅಂತ ನಿಮ್ಮ ಪ್ರಕಾರ? ಅದೇ ಒಂದು ಸಣ್ಣ ವಯಸ್ಸಿನಲ್ಲಿ 7ನೇ ಕ್ಲಾಸಿನವರೆಗಿನ ಮಕ್ಕಳಿಗೆ ತಿದ್ದುವಾಗ ಅದನ್ನು ಕಡ್ಡಾಯವಾಗಿ ಸರಿಯಾಗಿ ಬರೀಲೇಬೇಕು ಅನ್ನುವಂಥದ್ದನ್ನು ಶಿಕ್ಷಕರು ಮನಸ್ಸಲ್ಲಿ ಇಟ್ಕೊಂಡು ಹೇಳಿಕೊಟ್ರೆ ಈ ಸಮಸ್ಯೆ ಆಗಲಿಕ್ಕಿಲ್ಲ ಅಂಥೇಳಿ ಅನ್ನಿಸ್ತದೆ. ಇನ್ನೊಂದು, ಎಲ್ಲರೂ ಯಾವಾಗಲೂ ಹೇಳುವಂಥದ್ದು ಆಂಗ್ಲ ಮಾಧ್ಯಮ ಶಾಲೆಯ ಪ್ರಭಾವ. ಅವರು ಉಳಿದ ಎಲ್ಲ ವಿಷಯಗಳನ್ನು ಇಂಗ್ಲೀಷಲ್ಲಿ ಬರೀತಾರೆ, ಕನ್ನಡವನ್ನು ಮಾತ್ರ ಕನ್ನಡದಲ್ಲಿ ಬರೀತಾರೆ. ಹಾಗಾಗಿ ಅದು ಅವರಿಗಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಇಲ್ಲ ಅಂತ. ಅದನ್ನು ಒಂದು ಸಬ್ಜೆಕ್ಟ್ ಆಗಿ ಕಲಿತಿದ್ದಾರೆ, ವಿಷಯವಾಗಿ ಕಲಿತಾ ಇಲ್ಲ. ಅಂದರೆ ಉಳಿದ ಇದಕ್ಕೆ ಕೊಡುವಂಥ ಪ್ರಾಮುಖ್ಯತೆಯನ್ನು ಕೊಡ್ತಾ ಇಲ್ಲ. ಹಾಗಾಗಿ ಮತ್ತು ಹೈಸ್ಕೂಲಲ್ಲಿ ಇರ್ಬೋದು, PUC ಇರ್ಬೋದು, ಅಥವಾ ಡಿಗ್ರಿಗೆ ಬಂದಾಗಿರ್ಬೋದು, ಅವರಿಗೆ ಆಯ್ಕೆಯ ವಿಸ್ತಾರತೆ ಇರೋದರಿಂದಾಗಿ ಕನ್ನಡ ಕಷ್ಟ ಆಗ್ತದೆ ಅಂತೇಳಿ ಆದರೆ ಇನ್ನೊಂದು ಭಾಷೆಯನ್ನು ತಗೋ, ಮತ್ತೊಂದು ಭಾಷೆಯನ್ನು ತಗೋ, ಆ ಆಯ್ಕೆ ಇರೋದರಿಂದಾಗಿ ಇದು ನಾವು ಯಾವಾಗಲೂ ಕನ್ನಡ ಶಿಕ್ಷಕರಾಗಿ ಹೇಳುವಂಥದ್ದು, ಕರ್ನಾಟಕದಲ್ಲಿ ಕನ್ನಡ ಪ್ರಥಮ ಭಾಷೆಯಾಗಿ ಕಡ್ಡಾಯ ಭಾಷೆ ಆಗಬೇಕು ಅಂತ. ಓಕೆ ಮೇಡಮ್, ನಿಮಗೆ ಸಾಕಷ್ಟು ಅನುಭವ ಇದೆ, ಸಾಕಷ್ಟು ಮಕ್ಕಳಿಗೆ ಪಾಠವನ್ನು ಹೇಳ್ಕೊಟ್ಟಿದ್ದೀರಾ. ಕನ್ನಡ ಗೊತ್ತಿಲ್ಲದವರಿಗೆ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡಿಸಿ ಹೇಳ್ಕೊಟ್ಟಿದ್ದೀರಾ. ಎಷ್ಟೋ ಮಕ್ಕಳಿಗೆ ಸರಿಯಾಗಿ ಇಂಗ್ಲೀಷ್ ಬರಲ್ಲ ಅಂತ ಸಂದರ್ಭದಲ್ಲಿ ಇಂಗ್ಲೀಷ್ನಿಂದ ಅದನ್ನು ಕನ್ನಡಕ್ಕಾಗಲಿ, ಕನ್ನಡದಿಂದ ಇಂಗ್ಲೀಷಿಗೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಹೇಳಿಕೊಟ್ಟಿದ್ದೀರಾ. ಸೊ ನಿಮ್ಮ ಒಂದು ಅನುಭವದ ಮೇರೆಗೆ ಇವಾಗಿನ ಒಂದು ಎಜುಕೇಶನ್ ಅಂದರೆ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಸಾಗ್ತಾ ಇದೆ, ಕನ್ನಡಕ್ಕೆ ಯಾವ ರೀತಿ ಪ್ರಾಮುಖ್ಯತೆ ಸಿಗ್ತಾ ಇದೆ ಅನ್ನುವಂಥದ್ದು? ಕನ್ನಡಕ್ಕೆ ಪ್ರಾಮುಖ್ಯತೆ ಇದೆ, ಆದರೆ ಎಲ್ಲೋ ಶಿಕ್ಷಕ ವರ್ಗದವರಿಂದನೇ ಅದು ಗೌಣ ಆಗೋಗಿ ಅದಕ್ಕೆ ಕಡಿಮೆ ಪ್ರಾಮುಖ್ಯತೆ ಸಿಗ್ತಿದ್ಯಾ ಅಂತ. ಅಂದರೆ ಜೊತೆಗೆ ಕನ್ನಡನ ಅದಕ್ಕೇನು ಪರವಾಗಿಲ್ಲ, ಅದನ್ನು ಹೇಗೆ ಓದ್ಕೊಂಡ್ರೂ ಆಗುತ್ತೆ, ಗೈಡ್ ಇಟ್ಕೊಂಡು ಓದಿದ್ರು ಆಗುತ್ತೆ ಅನ್ನೋ ಅಂತ ಅವಗಣನೆ ಅಪಾಯಕಾರಿ. ಅದನ್ನ ಹೋಗ್ಲಾಡ್ಸಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಒಂದು ಚಿಕ್ಕ ಹಿತ್ತಲಲ್ಲಿ ಬೆಳೆ ಬೆಳ್ಕೊಳ್ಳೋ ಹಾಗೆ ನಾನು ಯಾವುದೇ ಕ್ಲಾಸ್ ತಗೊಂಡ್ರೂ ಕೂಡ ಕನ್ನಡದ ಬಗ್ಗೆ ಗಾಂಭೀರ್ಯ ಮೊದಲು ಬರಬೇಕು. ಇದು ನನ್ನ ಭಾಷೆ, ಇದು ಚೆನ್ನಾಗಿ ಬಂದರೆ ಮಾತ್ರ ನಾನು ಯಾವುದನ್ನಾದರೂ ಕಲಿಬಲ್ಲೆ. ಜೊತೆಗೆ ಭಾಷೆ ತರಗತಿ ಮೂಲಕ ಇಡೀ ಯಾವ ವಿಷಯಕ್ಕಾದರೂ ನಾವು ಮನಸ್ಸನ್ನು ಹೊಸತನ್ನಾಗಿ ಮಾಡಿಕೊಂಡು ಕೇಳುವಂಥ ಮಾನಸಿಕ ಸಿದ್ಧತೆ ಬರುತ್ತೆ ಅನ್ನೋವಂಥದ್ದು. ಯಾಕೆಂದರೆ ನಾನು ಪದವಿನಲ್ಲಿ ನೋಡುವಾಗ ಕೂಡ ವಾಕ್ಯ ತಪ್ಪು ಮಾಡ್ತಾರೆ, ಹೇಗೋ ಒಂದಾಗುತ್ತೆ ಅಂತ ಅಂದ್ಕೊಂಡವರಿದ್ದಾರೆ. ಮತ್ತು ಗೈಡ್ ಓದಿ ಪಾಸ್ ಮಾಡಬಹುದು ಅಂತನ್ನೋರಿಗೆ ಮೊಟ್ಟ ಮೊದಲು ಅದು ಆತ್ಮಗೌರವಕ್ಕೆ ಕಡಿಮೆ ಅನ್ನೋದನ್ನ ತಿಳಿಸಿ, ಆ ನಂತರ ಆ ಸಿದ್ಧತೆಯಲ್ಲಿ ಮುಂದುವರೆದು ಅವ್ರ ತಪ್ಪುಗಳನ್ನ ತಿದ್ದ ತುಂಬ ಕಷ್ಟ. ಯಾಕೆಂದರೆ ಯಾವ ಕಾಲದಿಂದ ತಪ್ಪು ಮಾಡ್ಕೊಂಡು ಬಂದ್ಬಿಟ್ಟಾಗ ಅದನ್ನು ತಿದ್ದೋದು ತುಂಬ ಕಷ್ಟ ಆಗುತ್ತೆ. ಇದೊಂದು ಹಾದಿ ಹಾಕ್ಕೊಟ್ಟು ಪ್ರಾಮಾಣಿಕವಾದ ಶ್ರದ್ಧೆ ಬರಬೇಕು, ಪ್ರೀತಿ ಬರಬೇಕು. ನಾ ಪ್ರೀತಿಯಿಂದ ಪಾಠ ಮಾಡಿದಾಗ ಅದನ್ನು ಮಾಡೋಕ್ಕೆ ಸಾಧ್ಯ. ಅಂದರೆ ಕನ್ನಡ ಶಿಕ್ಷಕ ಬೋಧಕರಿಗೆ ತುಂಬ ಪ್ರೀತಿಯಿಂದ ಪಾಠ ಮಾಡೋ ಅರ್ಹತೆ ಇರಬೇಕು. ಅವರಿಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಏನು ಪಾಠ ಏನಿದು, ಅವ್ರಿಗೆ ಚೆನ್ನಾಗಿ ಕನ್ನಡ ಗೊತ್ತಿರಬೇಕು, ಮಾಡೋ ಪ್ರೀತಿ ಇರಬೇಕು. ಇದಕ್ಕೆ ಇನ್ನೊಂದು ಪರಿಹಾರ ಅಂತಂದರೆ ಆಯ್ಕೆ ಮಾಡುವಾಗ ಶಿಕ್ಷಕರನ್ನ ತುಂಬ ಸರಿಯಾಗಿ ಅವ್ರಿಗೆ ಮಾನಸಿಕ ಸಿದ್ಧತೆ ಇದೆಯಾ, ಪ್ರೀತಿ ಇದೆಯಾ ಅಂತ ನೋಡಬೇಕು ಅನ್ನೋದು. ಈಗ ಬುದ್ಧಿಮಾಂದ್ಯ ಮಕ್ಕಳಿಗೆ ಪಾಠ ಹೇಳಬೇಕಾದ್ರೂ ಅವ್ರಿಗೆ ಆ ಮಕ್ಕಳನ್ನ ಪ್ರೀತಿಸ್ತಾರ ಅಂತ ನೋಡ್ತಾರಂತೆ. ಅದೇ ಒಂದು ಅರ್ಹತೆ ಖಂಡಿತವಾಗಿ ಇರಬೇಕು ಅನ್ನೋದು ನನ್ನ ಒಂದು ಕಡ್ಡಾಯ ಬೇಡಿಕೆ. ಮತ್ತು ಅದು ಸಾರ್ಥಕ ಆಗುತ್ತೆ ಅನ್ನೋ ನಂಬಿಕೆ. ಕೆಲವೊಮ್ಮೆ ಅವ್ರು ಬರೀ ಪಾಸ್ ಮಾಡಿರಲಿ, ಅಷ್ಟೊಂದು ಪರ್ಸೆಂಟೇಜ್ ಇಲ್ದಿದ್ರೂ ಪರವಾಗಿಲ್ಲ, ಆದರೆ ಅನುಭವ ಇದೆಯಾ. ಈಗ ಕೆಲವೊಮ್ಮೆ ಬರೀ ಡಿಗ್ರಿ ನೋಡ್ಬಿಡ್ತಾರೆ, ಪರ್ಸೆಂಟೇಜು 55% ಬಂದಿದೆಯಾ, PhD ಮಾಡಿದಾರಾ ಅನ್ನೋ ಕಾರಣಕ್ಕಾಗೋದಲ್ಲ. ಇದು ಕಾರ್ಪೊರೇಟ್ ಪ್ರಪಂಚ ಅಲ್ಲ, ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ನಾನು ಹ್ಯಾಂಡಲ್ ಮಾಡಿಬಿಡ್ತೀನಿ ಅನ್ನೋವಂಥದ್ದಲ್ಲ. ಮಕ್ಕಳನ್ನ ಅವರ ತಳಹದಿಯಿಂದ ಅವ್ರನ್ನ ಸರಿ ಮಾಡಿ ಅವ್ರಿಗೆ ಕಲಿಸೋ ಭಾಷೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ಅರ್ಥ ಇದೆ ಅಲ್ವಾ. ಒಂದು ನಮ್ಮ ನಡತೆ ಅಂತ, ಭಾಷೆ ಅಂತಂದರೆ ಮೌನವಾಗಿದ್ರೂ ಒಂದು ಭಾಷೆ ಇರುತ್ತೆ ಅಂತ. ಇನ್ನೊಂದು ಅಕ್ಷರದ ಮೂಲಕ ಕಲಿಸೋ ಭಾಷೆ. ನಮ್ಮ ನಾಡ ಭಾಷೆಯನ್ನು ತಪ್ಪಿಲ್ಲದೆ ಕಲಿಸೋದು, ಪ್ರೀತಿಯಿಂದ ಕಲಿಸೋದು, ಜೊತೆಗೆ ಇರೋ ಪಠ್ಯಗಳನ್ನ ಅವರ ಜೀವನ ಪ್ರೀತಿಗೆ ಕೊಂಡಿ ಕಲ್ಪಿಸೋವಂಥದ್ದು. ಅಂದರೆ ಸಮಾಜಮುಖಿಯಾಗಿ ಅವರನ್ನು ಹೇಗೆ ತಯಾರು ಮಾಡ್ಬೋದು ಅನ್ನೋ ಅಂಥದ್ದನ್ನು ಕಲಿಸೋ ಜವಾಬ್ದಾರಿ ಕನ್ನಡ ಶಿಕ್ಷಕರ ಮೇಲಿದೆ. ಅದು ಪ್ರೈಮರಿ ಶಾಲೆ ಆದರೆ ಪ್ರೈಮರಿ ಭಾಷೆ. ಹೀಗೆ ಮೊಟ್ಟ ಮೊದಲು ಅವ್ರನ್ನ ಆರಿಸೋ ಅಂಥ
ಕಮಿಟಿ ಇರುತ್ತಲ್ಲ, ವ್ಯವಸ್ಥೆ ಆ ಸರ್ಕಾರಿ ವ್ಯವಸ್ಥೆ, ಆಗ ಸರ್ಕಾರಿ ಶಾಲೆಗಳು ಖಂಡಿತ ಉದ್ಧಾರ ಆಗುತ್ತೇನೋ ಅಂತ. ಯಾಕೆಂದರೆ ಶಿಕ್ಷಕರಿಗೆ ಕಲಿಸೋ ಪ್ರೀತಿ ಇಲ್ದಿದ್ರೆ ಶಾಲೆಗೆ ಹೇಗೆ? ಶಾಲೆ ಬರೀ ಕಾಂಕ್ರೀಟ್ ಕಟ್ಟಡ ಅಲ್ವಾ? ಹೌದು. ಓಕೆ ಮೇಡಮ್, ಇವಾಗ ನಿಮಗೂ ಕೂಡ ಇವಾಗ 63ನೇ ಒಂದು ಕನ್ನಡ ರಾಜ್ಯೋತ್ಸವವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಈಗ ಇವತ್ತಿನ ಒಂದು ಕನ್ನಡ ರಾಜ್ಯೋತ್ಸವದ ಅಭಿಪ್ರಾಯ ಏನು? ನಿಜವಾಗ್ಲೂ ಮನಸ್ಸಿದ್ದು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಿದ್ದಾರಾ, ಅಥವಾ ಒಂದು ನವೆಂಬರ್ 1 ಅಂದರೆ ಕನ್ನಡ ರಾಜ್ಯೋತ್ಸವ ನಾವು ಆಚರಣೆ ಮಾಡಬೇಕು, ಎಲ್ಲರೂ ಸೇರಿ ಒಂದು ಕನ್ನಡದ ಬಾವುಟವನ್ನು ಹಿಡಿದು ಕನ್ನಡ ರಾಜ್ಯೋತ್ಸವ ಅಂತ ಹೇಳಬೇಕು, ಈ ಥರ ಒಂದು ಆಚರಣೆ ಆಗ್ತಾ ಇದೆಯಾ ಹೇಗೆ ಅಂತ ನೋಡುವಾಗ ಹಾಗೆ ಅನ್ನಿಸ್ತದೆ. ಆದರೆ ಮೇಡಮ್ ಹೇಳಿದ ಮಾತನ್ನೇ ಮತ್ತೆ ಪುನರಾವರ್ತನೆ ಮಾಡೋದಾದರೆ, ಪ್ರೀತಿ ಇದ್ದರೆ ಅದಕ್ಕೆ ನಿಜವಾದ ಅರ್ಥ ಒಂದೇ ಬರ್ತದೆ. ನಿಮ್ಮ ಒಂದು ನೋಟದ ಪ್ರಕಾರ ಇವಾಗಿನ ಒಂದು ಕನ್ನಡ ರಾಜ್ಯೋತ್ಸವ ಎತ್ತ ಸಾಗ್ತಾ ಇದೆ ಅನ್ನುವಂಥದ್ದು ನೀವು ಇವಾಗ ನೋಡ್ತಾ ಇದ್ದೀರಾ? ಕನ್ನಡ ಉಳಿಸ್ಬೇಕು, ಕನ್ನಡ ಬೆಳೆಸಬೇಕು, ಕನ್ನಡದಲ್ಲೇ ಮಾತಾಡಬೇಕು, ಕನ್ನಡವನ್ನೇ ಯೂಸ್ ಮಾಡಬೇಕಂದ್ರೆ ಬಳಕೆ ಮಾಡಬೇಕು, ಇದೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಅದು ಸಾಧ್ಯ ಆಗ್ತಾ ಇದೆಯಾ, ಅಥವಾ ಆಗ್ತಾ ಒಂದು ಏನು ಅದರ ಒಂದು ಅಭಿವೃದ್ಧಿ ಆಗ್ತಾ ಇದೆಯಾ, ಅದರ ಬೆಳವಣಿಗೆ ಆಗ್ತಾ ಇದೆಯಾ ಅಂತ ಹೇಗೆ? ಇಲ್ಲ, ಅದರ ಬಗ್ಗೆ ನಾವು ಬಹಳ ಕಡಿಮೆ ಶಬ್ದಗಳಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ರಾಜ್ಯೋತ್ಸವದ ಸಾರ್ಥಕತೆ ಆಗಬೇಕು ಅಂತ ಹೇಳಿ ಆದರೆ ಅದರ ಹಿಂದೆ ಇನ್ನೊಂದು ಬೇರೆ ರೀತಿಯ ಶ್ರಮ ಬೇಕಾಗ್ತದೆ. ನಾವು ಒಂದೇ ದಿವಸದ ಮಟ್ಟಿಗೆ ಈಗ ಅದನ್ನು ನೀವು ಹೇಳಿದ ಹಾಗೆ ಬಾವುಟ ಹಾರಿಸಿ ಕಾರ್ಯಕ್ರಮ ಮಾಡಿ ಅಂಥದ್ದೇನಾದರೂ ಮಾಡಿ ನಾವು ಸಂಭ್ರಮಾಚರಣೆ ಮಾಡ್ತೇವೆ ಅಂತ ಹೇಳಿ ಆದರೆ ಅದು ಒಂದೇ ದಿವಸಕ್ಕೆ ಸೀಮಿತ ಆಗುವುದು ಖಂಡಿತ. ಆದರೆ ಅದರ ಜೊತೆಯಲ್ಲಿ ಕನ್ನಡವನ್ನು ನಿಜವಾಗ್ಲೂ ಪ್ರೀತಿಸುವವರು ಏನು ಮಾಡ್ತಾರೆ ಅಂತೇಳಿ ಹೇಳಿದರೆ, ಈಗ ಒಂದು ತಿಂಗಳ ಕಾರ್ಯಕ್ರಮ ಅಂತ ಹೇಳಿ ಮಾಡ್ತಾರೆ, ಅಥವಾ ವರ್ಷಕ್ಕೊಂದಿಷ್ಟು ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಒಂದು ಅಂದಾಜು ಹಾಕಿಕೊಂಡಿರ್ತಾರೆ. ಅದು ಅಷ್ಟಕ್ಕೆ ಸೀಮಿತ ಆಗದೆ ನಿಜವಾಗ್ಲೂ ಕನ್ನಡದ ಕೆಲಸ ಆಗಬೇಕಾದಂಥದ್ದು ಏನಿದೆ. ನಾನು ಇವತ್ತು ಬೆಳಿಗ್ಗೆ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಬೇಕಾದ್ರೆ ಹೇಳಿದೆ, ಕನ್ನಡ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದುಕೊಂಡು ಹತ್ರ 10 ವರ್ಷಗಳಾಯಿತು. ಆದರೆ ನಾವು ಅದರ ನಿಜವಾದ ಫಲವನ್ನು ಪಡೆಯೋದರಲ್ಲಿ ತುಂಬ ಹಿಂದಿದ್ದೇವೆ ಇನ್ನೂ ಕೂಡ. ಯಾಕೆ ಹೀಗಾಗ್ತಾ ಇದೆ? ಅದಕ್ಕೆ ಮುಖ್ಯ ಕಾರಣವನ್ನು ನನಗೆ ಪ್ರಶ್ನೆಯನ್ನು ಕೇಳಿದಾಗ ನಮ್ಗೆ ಅನ್ನಿಸುವಂಥದ್ದು ನಮ್ಮಲ್ಲಿರುವ ಇಚ್ಛಾಶಕ್ತಿಯ ಕೊರತೆ. ಇದಕ್ಕಿಂತ ಹಿಂದಿನ ಕನ್ನಡ ಉಳಿಸುವ ಹೋರಾಟಗಳನ್ನು ಅಥವಾ ಕನ್ನಡಕ್ಕಾಗಿ ಮಿಡಿದ ಹೃದಯಗಳ ಬಗ್ಗೆ ನಾವು ಆಲೋಚನೆ ಮಾಡಿದಾಗ ಆ ರೀತಿಯ ಒಂದು ಪ್ರಭಾವ ಅಥವಾ ಅಂಥದ್ದೊಂದು ವಾತಾವರಣ ಈಗಿನ ಕನ್ನಡಿಗರಲ್ಲಿ ಇಲ್ಲ ಅನ್ನುವಂಥದ್ದು ಎಂಥವರಿಗಾದರೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದಕ್ಕೆ ಅದೇ ಇನ್ನೊಂದು ಕಾರಣ, ಇಚ್ಛಾಶಕ್ತಿಯ ಕೊರತೆಯ ಜೊತೆಯಲ್ಲಿ ನಾವು ಕನ್ನಡವನ್ನು ಕೂಡ ರಾಜಕೀಯದ ಜೊತೆಯಲ್ಲಿ ಸೇರಿಸಿದಂಥದ್ದು. ಓಕೆ, ನಿಮ್ಮ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ವಿರಾಮ. ಬಾರಿಸು ಕನ್ನಡ ಡಿಂಡಿಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ನಾಡ ಪ್ರೇಮದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಮಾತಾಡ್ತಾ ಇದ್ವಿ. ಇವಾಗಿನ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಸಾಗ್ತಾ ಇದೆ, ಕನ್ನಡಕ್ಕೆ ಸಿಗುವಂತಹ ಪ್ರಾಮುಖ್ಯತೆ ಏನು, ಇದೆಲ್ಲದರ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದೀವಿ. ಮೇಡಮ್, ಈಗಾಗಲೇ ಹೇಳ್ತಾ ಇದ್ರಿ ಈಗಿನ ಶಿಕ್ಷಣ ಪದ್ಧತಿ ಆಗಿರ್ಬೋದು, ಶಿಕ್ಷಣ ಪದ್ಧತಿಯ ಜೊತೆಗೆ ರಾಜಕೀಯ ಒಂದು ಒಟ್ಟುಗೂಡಿದಾಗ ಯಾವ ರೀತಿ ಅದು ಹೊರಹೊಮ್ಮಿದೆ ಅನ್ನೋದರ ಬಗ್ಗೆ ಕೂಡ ಹೇಳಿದ್ರಿ. ಸೊ ಇವಾಗಿನ ಒಂದು ಕನ್ನಡವನ್ನು ನಾವು ನೋಡ್ಬೋದು, ಹಲವು ಸಂಘಟನೆಗಳಿದೆ, ಹಲವು ಕನ್ನಡ ಪರ ಮಾತಾಡುವಂಥ ಕಾರ್ಯಕರ್ತರಿದ್ದಾರೆ. ಏನಾದರೂ ಒಂದು ವಿಷಯ ಬಂದರೆ ಸಾಕು, ಅದಕ್ಕೆ ನಮ್ಮದು ಕನ್ನಡ, ನಾವು ಆ ರೀತಿ ಮಾಡಬೇಕು ಅಂತ ಗಲಾಟೆ ಗದ್ದಲಗಳನ್ನು ಎಬ್ಬಿಸ್ತಾರೆ. ಇಂಥವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದು? ಕನ್ನಡ ಭಾಷೆ ಅಂತನ್ನೋದು 10ನೇ ಶತಮಾನದಲ್ಲೇ ಪಂಪ ಕೊಟ್ಟ ಪಂಪ ಭಾರತ ಆಗಲಿ, ಕುಮಾರವ್ಯಾಸ ಬರೆದ ಕರ್ನಾಟ ಭಾರತ ಕಥಾಮಂಜರಿ ಸವಿ ಆಗಲಿ, ಆಮೇಲೆ ನಮ್ಮ ಕುವೆಂಪು, ಬೇಂದ್ರೆ, ಕಾರಂತರವರೆಗೆ ಬಂದಂಥ ಸವಿಯಾಗಲಿ ಎಲ್ಲ ಹೆಣೆತ್ಕೊಂಡಿದೆ ಅಲ್ವಾ ಎಲ್ಲ. ಆದರೆ ಇದಕ್ಕೆ ಒಂದು ಮೌನ ಬೇಕು. ಭಾವನೆ ಕೆರಳಿಸೋದು ಕನ್ನಡ ಆಗೋಕ್ಕೆ ಸಾಧ್ಯ ಇಲ್ಲ. ಆವೇಶದಿಂದ ಕೇವಲ ದ್ವೇಷ, ಅಸೂಯೆ ಅಂತ ಭಾವನೆಗಳು ಕೆರಳಬಹುದೇ ಹೊರತು ಭಾಷೆ ಉಳಿಸೋಕ್ಕೆ ಸಾಧ್ಯ ಇಲ್ಲ. ಯಾವುದಾದ್ರೂ ಚಳುವಳಿ ಪ್ರತಿಭಟನೆ ಮಾಡಬೇಕಾದ್ರೆ ಒಗ್ಗಟ್ಟಬೇಕು. ಸಂಘಟನೆ ಅಂತಂದರೆ ಇಡೀ ನಾಡ ಜನತೆಯ ಮುಖವಾಣಿಯನ್ನು ಜೊತೆಲಿ ತೆಗೆದುಕೊಂಡು ಹೋಗೋವಂಥದ್ದಾಗಬೇಕೇ ಹೊರತು ಅವರಲ್ಲೇ ಒಡಕು ಮೂಡಿಸ್ಬಿಟ್ಟು ಭಾವನೆಯನ್ನು ಕೆರಳಿಕೆಗೆ ಉಪಯೋಗಿಸ್ಕೊಂಡು ಕನ್ನಡ ಅಂತಂದಾಗ ಅಲ್ಲಿ ಕನ್ನಡ ಇಲ್ಲದೆ ಹೋಗ್ಬಿಡ್ಬೋದು. ಆದರೆ
ನಿಜವಾದ ರೀತಿ ಅನುಷ್ಠಾನ ಅಂತಂದರೆ ಪ್ರಾಥಮಿಕ ಮಟ್ಟದಲ್ಲಿ ಕಡ್ಡಾಯವಾಗಿ ಕನ್ನಡ ಕಲಿಸ್ಬೇಕು. ಇಂಗ್ಲೀಷ್ ಮೀಡಿಯಂ ಶಾಲೆ ಇದ್ದರೂ ಕೂಡ ಅಲ್ಲೂ ಕೂಡ ಕರ್ನಾಟಕದ ಮಕ್ಕಳಿಗೆ ಕನ್ನಡ ಖಂಡಿತ ಕಲಿಸ್ಲೇಬೇಕು. ಇಲ್ಲಿ ಆಶ್ರಯ ಪಡ್ಕೊಳ್ಳೋ ಹೊರ ರಾಜ್ಯದ ಮಕ್ಕಳು ಕೂಡ ಜನರು ಕೂಡ ಮೊದಲು ಕನ್ನಡ ಕಲಿಬೇಕು ಅನ್ನೋ ಕನ್ನಡ ಪ್ರೀತಿ ಬೇಕು. ಮತ್ತು ನಾವು ಪ್ರಾಶಸ್ತ್ಯ ಕೊಡಬೇಕು ಅನ್ನೋಂಥದ್ದು ಆತ್ಮಗೌರವದ ಪ್ರಶ್ನೆ ಆಗಬೇಕು. ಅನಗತ್ಯವಾಗಿ ನಾವು ಇಂಗ್ಲೀಷ್ನಲ್ಲಿ ಮಾತನಾಡೋದಾಗಲಿ ಅಥವಾ ಅದನ್ನು ಫ್ಯಾಷನ್ ಮಾಡ್ಕೊಳ್ಳೋದಾಗಲಿ ಆಗದೆ ಕನ್ನಡ ನಮ್ಮ ಹೆಮ್ಮೆ ಅನ್ನೋವಂಥ ಭಾವ ಅದು ತುಂಬ ಶಕ್ತಿಯುತವಾಗಿ ನಮ್ಮನ್ನು ಒಳಗನ್ನು ರೂಪಿಸುತ್ತೆ ಅನ್ನೋ ಭಾವನೆ. ಯಾಕೆಂದರೆ ನಮ್ಮ ರಾಜ್ಯದ ಭಾಷೆ ಮೇಲೆ ನಾವೇ ಮಲತಾಯಿ ಧೋರಣೆ ತಳೆದು ಇನ್ನೊಂದು ಬೇರೆ ಭಾಷೆನ ನಾವು ಪ್ರೀತಿಸ್ತೀವಿ ಅಂತಂದರೆ ಅದು ತುಂಬಾ ಸತ್ಯಕ್ಕೆ ದೂರವಾದ ಮಾತಾಗುತ್ತೆ, ಅವೈಜ್ಞಾನಿಕ ಆಗುತ್ತೆ. ಆದ್ದರಿಂದ ಪ್ರಧಾನವಾದ ಒಂದು ಆಸಕ್ತಿ ಸಂಘಟನೆ ಇರಲಿ, ಯಾವುದಾದ್ರೂ ಇರಲಿ, ಕನ್ನಡ ಪ್ರೀತಿಯೆಲ್ಲ ಒಂದೇ ಆಗಬೇಕು. ಅದರಲ್ಲಿ ಭಾವನೆ ಕೆರಳಿಸೋವಂಥ ಗುಣ ಇರಬಾರ್ದು. ನಿಜಕ್ಕೂ ಸೃಷ್ಟಿಶೀಲತೆ ಇರುವಂಥ ಸಾಂದ್ರವಾದ ಭಾವನ ಉಳಿಸುವಂಥದ್ದಾಗಿರಬೇಕು ಅನ್ನೋದು. ಮೇಡಮ್, ಈಗ ಕನ್ನಡವನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕಿರುಚಿತ್ರಗಳಾಗಿರ್ಬೋದು, ಮೆಸೇಜ್ ಓರಿಯೆಂಟೆಡ್ ರೀತಿಯ ಒಂದು ಚಿತ್ರಗಳಾಗಿರ್ಬೋದು ನಾವು ಬಂದದ್ದನ್ನು ಕಂಡಿದ್ದೀವಿ. ಇಂಥವುಗಳಿಂದ ಕನ್ನಡ ಭಾಷೆಯನ್ನು ಮಾತ್ರ ಉಳಿಸೋಕ್ಕೆ ಸಾಧ್ಯನಾ? ನಿಜವಾಗ್ಲೂ ಕನ್ನಡ ಉಳಿಸ್ಬೇಕಂದ್ರೆ ನಾವು ಏನು ಮಾಡಬೇಕು ಅನ್ನುವಂಥದ್ದು? ಅದು ಒಂದು ಭಾಗ ಅಷ್ಟೇ. ಕಿರುಚಿತ್ರಗಳಿರ್ಬೋದು, ಸಿನಿಮಾ ಇರ್ಬೋದು, ಅಥವಾ ನೀವು ಯಾವುದೇ ಕಲೆಯನ್ನು ತಗೊಂಡ್ರು, ಯಕ್ಷಗಾನ ಇರ್ಬೋದು, ನಾಟಕ ಇರ್ಬೋದು, ಅದೆಲ್ಲವೂ ಕೂಡ ಭಾಷೆಯನ್ನು ಪ್ರಶ್ನೆ ಕೇಳಿದೆ ಅಂದ್ರೆ ನೀವು ಒಬ್ರು ಯಕ್ಷಗಾನ ಕಲಾವಿದೆ, ಸೊ ಕಲೆಯ ಒಂದು ರೂಪದಲ್ಲಿ ಕೂಡ ಒಂದು ಪರಿಗಣಿಸಿದಾಗ ಅದರಲ್ಲೂ ಕೂಡ ಕನ್ನಡವನ್ನು ಉಳಿಸುವಂತ ಪ್ರಯತ್ನ ನಡೀತಾ ಇದೆ. ಸೊ ಖಂಡಿತ ಮಾಡ್ತಿದ್ದಾರೆ, ಇಲ್ಲ ಅಂತ ಹೇಳಿ ಅಲ್ಲ. ಆ ಕಲಾವಿದರು ಆ ಕೆಲಸವನ್ನ ಮಾಡ್ತಾನೆ ಇದ್ದಾರೆ. ಅದು ಒಂದು ಭಾಗ ಅಷ್ಟೇ. ಮತ್ತೆ ಮೇಡಮ್ ಹೇಳಿದ ಮಾತಿಗೆ ಬರೋದು ಅಂತ ಹೇಳಿ ಆದರೆ ಪ್ರಾಥಮಿಕ ಶಿಕ್ಷಣದಲ್ಲಿ ಅದು ಕಡ್ಡಾಯ ಅಂತ ಹೇಳಿ ಆಗಲೇಬೇಕು. ಅದಿಲ್ಲ ಅಂತ ಹೇಳಿ ಆದರೆ ಈಗ ನಾವು ದೊಡ್ಡದಾಗಿ ಬೊಬ್ಬೆ ಹೊಡ್ಕೊಳ್ಳೋದಷ್ಟೇ, ಕನ್ನಡ ಅವನತಿಯತ್ತ ಸಾಗ್ತಾ ಇದೆ, ಹಾಗಾಗ್ತಾ ಇದೆ, ಹೀಗಾಗ್ತಾ ಇದೆ, ಅದನ್ನು ತಪ್ಪಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಬರೀ ಇದನ್ನು ಹೇಳಿ ಇರೋದೇ ಹೇಳಿದ ಹಾಗೆ ಭಾವನೆಗಳನ್ನು ಕೆರಳಿಸುವಂತಹ ಕೆಲಸವನ್ನು ಮಾತ್ರ ಮಾಡ್ತಾ ಇದ್ದಾವೆ. ಕವಿರಾಜ ಮಾರ್ಗಕಾರ 10ನೇ ಶತಮಾನದಲ್ಲಿ ಅವನ ಕೃತಿಯಲ್ಲಿ ಶ್ರೀ ವಿಜಯ ಬರೆದಂತಹ ಕವಿರಾಜ ಮಾರ್ಗ ಕೃತಿಯಲ್ಲಿ ಹೇಳಿದ್ದಾನೆ, ಕನ್ನಡದವರು ಎಂತಹ ಸಹಿಷ್ಣುಗಳು, ಎಷ್ಟು ಪ್ರೀತಿ ಉಳ್ಳವರು, ಎಲ್ಲರನ್ನ ಹೇಗೆ ಸ್ವೀಕರಿಸ್ತಾರೆ ಅನ್ನುವಂಥದ್ದನ್ನು. ಆದರೆ ಅದು ನಮ್ಮ ದೌರ್ಬಲ್ಯ ಆಗ್ತಾ ಇದೆ ಈಗ, ಅದು ನಮಗೆ ಸಮಸ್ಯೆ ಆಗ್ತಾ ಇರುವಂಥದ್ದು. ನಾವು ಬಹಳ ಸುಲಭದಲ್ಲಿ ಶರಣಾಗಿ ಬಿಡ್ತೇವೆ ಅಂತ. ಬೇರೆ ಭಾಷೆಗಳ ಪ್ರಭಾವ ಇರ್ಬೋದು, ಅದು ಗಡಿನಾಡ ಭಾಷೆಯ ಪ್ರಭಾವ ಇರ್ಬೋದು ಅಥವಾ ಆಂಗ್ಲ ಭಾಷೆಯದ್ದಾಗಿರ್ಬೋದು, ನಾವು ಯಾಕೆ ಸುಲಭದಲ್ಲಿ ಸೋಲೊಪ್ಪಿಕೊಳ್ಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಅಲ್ಲಿ ಮತ್ತೆ ಬರೋದು ಇಚ್ಛಾಶಕ್ತಿಯ ಕೊರತೆಗೆ. ನಮ್ಮಲ್ಲಿ PUC ಮತ್ತು ಡಿಗ್ರಿ ಮಟ್ಟದಲ್ಲಿ ನಾವೀಗ ಪಾಠ ಮಾಡ್ತಿರ್ಬೇಕಾದ್ರೆ ಆ ಸಮಸ್ಯೆಯನ್ನು ಎದುರಿಸ್ತಾ ಇರ್ತೇವೆ. ನಾನು ತಮಾಷೆಗಾದರೂ ಹೇಳ್ತೇನೆ, ಕ್ಲಾಸಲ್ಲಿ ಅರ್ಧ ಗಂಟೆ ಕಾಪಿ ಬರೆಸ್ತೇನೆ ನಿಮ್ಮ ಹತ್ರ ಅಂತ ಅಕ್ಷರ ಇರುವ ಮಕ್ಕಳಿಗೆ, ತಪ್ಪು ಬರೆಯುವ ಮಕ್ಕಳಿಗೆ ಎಲ್ಲ ನಾನು ಹೇಳ್ತೇನೆ, ಡಿಗ್ರಿ ಮಕ್ಕಳು ಕಾಪಿ ಬರೆದ್ರು ನನ್ನ ಕ್ಲಾಸಲ್ಲಿ ಅಂತೇಳಿ ಹೇಳಿ ಅವಮಾನ ಮಾಡ್ತೇನೆ ನಿಮಗೆ ಅಂತ ಹೇಳ್ತಿರ್ತೇನೆ ಅವರಿಗೆ. ಅಂದರೆ ಅಷ್ಟು ಕೆಟ್ಟದಾಗಿ ಕನ್ನಡವನ್ನು ಬಳಕೆ ಮಾಡುವಂತಹ ಮಕ್ಕಳು ಇರ್ತಾರೆ. ಯಾಕೆ ಹೀಗಾಯಿತು ಅಂತೇಳಿ ಕೇಳಿದರೆ, ಎಲಿಮೆಂಟ್ರಿ ಶಾಲೆಯಲ್ಲಿ ಕಾಪಿ ಬರೆಸಿರೋದಿಲ್ಲ ಅಥವಾ ತಿದ್ದಿರೋದಿಲ್ಲ ಅಕ್ಷರವನ್ನು, ಬರೀ ಪಾಸ್ ಆದರೆ ಸಾಕು ಅನ್ನುವ ಮಟ್ಟಕ್ಕೆ ಅವರನ್ನು ತಯಾರು ಮಾಡಿಟ್ಟಿರ್ತಾರೆ. ಅಥವಾ ಪಾಸ್ ಮಾರ್ಕನ್ನು ಕೊಟ್ಟು ಅವರನ್ನು ಪಾಸ್ ಮಾಡುವಂಥದ್ದೊಂದು ವ್ಯವಸ್ಥೆ ನಮ್ಮಲ್ಲಿ ಇದೆ. ಇದು ನನ್ನ ಅನುಭವ. ನಾನು ಒಂದು 7ನೇ ಕ್ಲಾಸಿಗೆ ಆಂಗ್ಲ ಮಾಧ್ಯಮ ಶಾಲೆಗೆ ಮೊದಲ ಸಲ ಟೀಚರಾಗಿ ಹೋಗಬೇಕಾದ್ರೆ 7ನೇ ತರಗತಿಯ ಮಕ್ಕಳಿಗೆ ಇಂಗ್ಲೀಷಲ್ಲಿ ಕನ್ನಡವನ್ನು ಹೇಳಿಕೊಡ್ಬೇಕಾದ್ರೆ ಅನಿವಾರ್ಯತೆ ಬಂತು ನನಗೆ. ನಾನು ಆ ಕೆಲಸ ಬಿಟ್ಟು ಬರಬೇಕಾಯಿತು. ನನಗೊಂದು ಅನುಭವ ಇರಲಿ ಅನ್ನೋ ಕಾರಣಕ್ಕಾಗಿ ಹೋಗಿದ್ದೆ. ಹೈಸ್ಕೂಲ್ ಮಕ್ಕಳಿಗೆ ಮತ್ತು 6ನೇ 7ನೇ ತರಗತಿಯ ಮಕ್ಕಳಿಗೆ ಕನ್ನಡ ಹೇಳಿಕೊಡೋದಕ್ಕೆ ಅಂತೇಳಿ ಹೇಳಿ ಒಂದು ಶಿಕ್ಷಣ ವೃತ್ತಿಯ ಅನುಭವ ಆಗಲಿ ಅನ್ನುವ ಕಾರಣಕ್ಕಾಗಿ. ಆದರೆ ಅದೊಂದು ಕಾರಣಕ್ಕಾಗಿ ನಾನು ಅದನ್ನು ಬಿಟ್ಟು ಬರಬೇಕಾಯಿತು. ಅಷ್ಟು ದೊಡ್ಡ ಮಕ್ಕಳಿಗೂ ಕೂಡ, ಅಂದರೆ 7ನೇ ಕ್ಲಾಸ್ನ ಮಕ್ಕಳಿಗೂ ಕೂಡ ಈ ಜ್ಞಾನ ಇಲ್ಲದೇ ಇರುವ ಹಾಗೆ ನಾವು ಕನ್ನಡವನ್ನು ಹೇಳಿಕೊಡ್ತೇವೆ ಅಂತೇಳಿ ಹೇಳಿದರೆ ನಾವು ಯೋಚನೆ ಮಾಡಲೇಬೇಕು. ಇದನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಆದರೆ ಸಿನಿಮಾ, ಯಕ್ಷಗಾನ, ನಾಟಕ ಎಲ್ಲವೂ ಕೂಡ ಒಂದು ಭಾಗವಾಗಿದ್ದುಕೊಂಡು ಮುಖ್ಯವಾಗಿ ಆಗಬೇಕಾದ ಕೆಲಸ ಏನಿದೆ ಅದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆದರೆ ನಿಜವಾಗ್ಲೂ ಕನ್ನಡವನ್ನು ಅಥವಾ ಅದರ ಈಗಿನ ಪರಿಸ್ಥಿತಿಯನ್ನು ಇನ್ನಷ್ಟು ಚೆನ್ನಾಗಿ ಬೆಳೆಸ್ಲಿಕ್ಕೆ ಸಾಧ್ಯ ಇದೆ ಅಂತ. ಓಕೆ ಮೇಡಮ್, ನಿಮಗೆ ಹೇಳ್ತೇನೆ, ಕನ್ನಡದ ಬಗ್ಗೆ ಸಾಕಷ್ಟು ಕವನಗಳು, ಕಥಾ ಪುಸ್ತಕಗಳು, ಅಂಕನಗಳು, ಕೃತಿಗಳೆಲ್ಲವನ್ನ ಬರ್ತಿದ್ದೀರಾ. ಎಲ್ಲವೂ ಕೂಡ ಒಂದು ಜನರ ಮನಸ್ಸನ್ನು ಗೆಲ್ಲುವಲ್ಲಿ ಕೂಡ ಯಶಸ್ವಿ ಆಗಿದೆ. ಆದರೆ ಕನ್ನಡದ ಪ್ರೀತಿ ಅನ್ನೊಂದು ಕವಿತೆಯನ್ನು ಕೂಡ ಬರೆದಿದ್ದೀರಾ.
ಕನ್ನಡವನ್ನ ಒಂದು ಮತ್ತಷ್ಟು ಬೆಳೆಸಬೇಕು, ಅದರ ಪ್ರಾಮುಖ್ಯತೆ ಎಲ್ಲರಿಗೂ ತಿಳಿಬೇಕು ಅಂತ ಒಂದು ಕವಿತೆಯನ್ನ ಬರೆದಿದ್ದೀರಾ. ಅದನ್ನು ಒಂದು ಹೇಳುವಂತ ಪ್ರಯತ್ನ ಮಾಡಬಹುದಾ? ಮಾಡ್ಬೋದು. ಅಂದರೆ ಕನ್ನಡದ ಧ್ವಜಕ್ಕೋಸ್ಕರ ಎಲ್ಲ ಜಗಳ ಆಗ್ತಾ ಇತ್ತು. ಆಗ ನನಗೇನನ್ಸುತ್ತೆ ಕನ್ನಡದ ಬಗ್ಗೆ ಅಂತಂದಾಗ, ಹೇಗೆ ಇರೋ ಬಣ್ಣಗಳನ್ನೇ ನಾವು ಅದರಲ್ಲಿ ಏನು ಕಾಣ್ಬೋದು ಅನ್ನೋದೆಲ್ಲ ಅನ್ನಿಸ್ದಾಗ ಈ ಕವಿತೆ ಬರೆದಿದ್ದಂಥದ್ದು. ಅಂದರೆ ವಿಶಾಲವಾದ ದೇಶದಲ್ಲಿ ನಮ್ಮ ಸ್ಥಳೀಯ ಭಾಷೆ ಹೇಗೆ ಸೇರುತ್ತೆ ಅಂತ, ಸ್ಥಳೀಯತೆ ಮೂಲಕನೇ ವೈಶಾಲ್ಯತೆ ಬರುತ್ತೆ ಅನ್ನೋ ಪರಿಕಲ್ಪನೆ. ಕನ್ನಡವು ಭಾರತವು ಅಂತ ಕುಮಾರವ್ಯಾಸ ಬರೆದಿರೋದು ಕೂಡ ಕನ್ನಡ ಭಾರತ ಅಂತ ಕರೀತಾರೆ ಅದನ್ನು. ಹಾಗೆ ಕನ್ನಡ ನನ್ನ ಭಾಷೆ, ಲಿಪಿ, ಬರವಣಿಗೆ, ಮಾತು, ನಡೆ, ನುಡಿ ಎಲ್ಲ ಸೇರಿ ನನ್ನ ಜೀವ. ಜೀವ ಕೊಟ್ಟವಳೇ ಕನ್ನಡ ತಾಯಿ. ಅವಳ ಗುರುತಿಗೆ ಒಂದು ಬಾವಟ ಏರಬೇಡವೇ, ಹಾರಬೇಡವೇ. ಭಾರತೀಯ ಮಗಳು ಕನ್ನಡತಿ. ಹಾಗೆಯೇ ಗುಜರಾತಿ, ಬಂಗಾಳಿ, ಪಂಜಾಬಿ ಇತ್ಯಾದಿ ಎಲ್ಲ ಮಕ್ಕಳಿಗೂ ಒಂದೊಂದು ಹೆಸರಿಟ್ಟು ಒಂದೊಂದು ಉಡುಪು ತೊಡಿಸಿ ಪ್ರಕೃತಿ ಸೌಂದರ್ಯದ ಒಡವೆ ಧಾರಣೆ ಮಾಡಿಸಿ ಚಲುವ ಕಂಡು ಕಂದನ ಆನಂದಿಸುವಳು ತಾಯಿ. ತಾಯಿಗೆ ಮಕ್ಕಳೆಲ್ಲ ಸಮಾನ. ಕನ್ನಡದ ಹಳದಿ, ಕೆಂಪು ಬಾವುಟ ಹಚ್ಚಿಕೊಳ್ಳುವವರಿಗೆ ಅರಿಶಿನ ಕುಂಕುಮ ಸೌಭಾಗ್ಯದ ಸೊಬಗು, ಹಚ್ಚಿಕೊಳ್ಳದವರಿಗೆ ಆಕಾಶದಲ್ಲಾಗುವ ಹಳದಿ ಕೆಂಪು ಬಣ್ಣಗಳ ಬೆಳಗಿನ ಸಂಭ್ರಮದ ಬೆರಗು. ಇದು ಕನ್ನಡ ತಾಯಿಯ ಮಾನದ ಸೆರಗು. ಇದು ಕನ್ನಡ ತಾಯಿಯ ಮಾನದ ಸೆರಗು. ಕನ್ನಡಕ್ಕೆ ದ್ವಿವರ್ಣ, ಭಾರತಕ್ಕೆ ತ್ರಿವರ್ಣ, ಎಲ್ಲವೂ ಶಾಂತಿಯ ಬಿಳಿಯ ಬಣ್ಣದಲ್ಲಿ ಲೀನ. ಕನ್ನಡದಲ್ಲಿ ಭಾರತ, ಭಾರತದಲ್ಲಿ ವಿಶ್ವ, ವಿಶ್ವದಲ್ಲಿ ಭೂಮಿ, ಭೂಮಿಯಲ್ಲಿ ಆಕಾಶ. ಇದು ಪ್ರತ್ಯೇಕತೆಯಲ್ಲವೋ ಮೂಢ, ಏಕತೆಯ ಸ್ವಾತಂತ್ರ್ಯ. ಕರ್ನಾಟಕಕ್ಕೆ ಕಾವೇರಿ, ಭಾರತಕ್ಕೆ ಗಂಗೆ. ಇದು ಏಕತೆಯ ಸ್ವಾತಂತ್ರ್ಯ. ಕರ್ನಾಟಕಕ್ಕೆ ಕಾವೇರಿ, ಭಾರತಕ್ಕೆ ಗಂಗೆ. ಓಕೆ, ಇದರಿಂದ ಅರ್ಥ ಆಗುತ್ತೆ ಕನ್ನಡದ ಒಲವು ಎಷ್ಟಿದೆ. ನಮ್ಮ ಧ್ವಜಕ್ಕಾಗಿ ಈಗಾಗಲೇ ಒಂದು ಕನ್ನಡ ರಾಜ್ಯದ ಧ್ವಜ ಆಗಿರ್ಬೋದು, ಧ್ವಜಕ್ಕೆ ಕಿತ್ತಾಡುವವರ ಒಂದು ಮನೋಭಾವ ಹೇಗಿರುತ್ತೆ, ಅವರ ಮನೋಭಾವವನ್ನು ಬದಲಿಸಬೇಕು ಅಂದರೆ ಯಾವ ರೀತಿ, ಇದನ್ನು ಓದಿದರೆ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ. ಸೊ ಈಗ ಕನ್ನಡದ ಅನುಷ್ಠಾನದ ಬಗ್ಗೆ ನಾವು ಬರೋದಾದರೆ ಯಾವ ರೀತಿ ಅದನ್ನು ಅನುಷ್ಠಾನಗೊಳಿಸಬಹುದು ಅನ್ನುವಂಥದ್ದು. ಬದ್ಧತೆನೇ ಆ ಪದ ತುಂಬ ಮುಖ್ಯ ಅಂತ ಅನಿಸುತ್ತೆ. ಬದ್ಧತೆ ಅನ್ನೋದು ತಿಳ್ಕೋಬೇಕು. ಅಂದರೆ ಇಂಟಿಗ್ರಿಟಿ, ಸಮಗ್ರತೆ ಅಂತ ಕರೀತಾರೆ. ಅಂದರೆ ನಾನು ಅದನ್ನು ಅಳವಡಿಸ್ಕೊಂಡಿದ್ದೀನಾ, ನನ್ನ ವಾತಾವರಣದಲ್ಲಿ ನಾನು ಹೇಗೆ ತೊಡಗಿಸ್ಕೊಂಡಿದ್ದೇನೆ ಅಂತ. ವ್ಯಕ್ತಿಯಿಂದನೇ ಸಮಾಜ ಬೆಳಿಬೇಕಾದ್ರೆ, ಅಂದರೆ ಉದಾಹರಣೆಗೆ ಈಗ ನನಗೆ ಕನ್ನಡ ಅಸ್ಮಿತೆ ಅಂತ ನಾನೇನಾದರೂ ವೇದಿಕೆ ಮೇಲೆ ಮಾತಾಡಬೇಕಾದ್ರೆ, ಒಬ್ಬಳ ತಾಯಿಯಾಗೋ ಶಿಕ್ಷಕಿಯಾಗೋ, ಈಗ ನನ್ನ ಮಕ್ಕಳನ್ನು ನಾನು ಸರ್ಕಾರಿ ಶಾಲೆಯಲ್ಲೇ ಓದಿಸಿರೋದು. ನನ್ನ ಚಿಕ್ಕ ಮಗನೂ ಕೂಡ ಅಷ್ಟೇ, ದೊಡ್ಡ ಮಗನೂ ಕೂಡ ಅಷ್ಟೇ. ಇನ್ನೊಂದು ಗಮನಿಸಬಹುದು, ಸರ್ಕಾರಿ ಶಾಲೆಗಳಲ್ಲಿ ಓದಿದವರು ಇವತ್ತು ಈ ಲೆವೆಲ್ ಅಲ್ಲಿ ಇರುವಂತವರು ಅಥವಾ ಎತ್ತರದ ಪ್ಲೇಸ್ ಅಲ್ಲಿ ಬಂದು ನಿಂತಿದ್ದಾರೆ. ಕಾರಣ ಅಲ್ಲಿ ಕೊಟ್ಟಿರುವಂತಹ ವಿದ್ಯೆ ಅನ್ಸುತ್ತೆ. ಸರ್ಕಾರಿ ಶಾಲೆ ಕನ್ನಡ ಮಾಧ್ಯಮ, ಸರ್ಕಾರಿ ಶಾಲೆ ಕನ್ನಡ ಮಾಧ್ಯಮದಲ್ಲೇ ಓದಿ, ಚಿಕ್ಕವನು ಅಷ್ಟೇ 4ನೇ ಕ್ಲಾಸ್ ತನಕ ಓದ್ದವನು ಪೂರ್ಣನಗರಿಗಳು ಅಂತ ಪದ್ಯಗಳೇ ಬಂತು ಅವನ ಸಂಕಲನ. ದೊಡ್ಡವನು ಕೂಡ 10ನೇ ಕ್ಲಾಸ್ ತನಕ ಕನ್ನಡ ಮೀಡಿಯಮಲ್ಲಿ ಓದಿ, ಕಾರ್ಕಳದ ಒಂದು ಸರ್ಕಾರಿ ಕನ್ನಡ ಮಾಧ್ಯಮದ ಶಾಲೆಯಲ್ಲೇ ಓದಿ ಅವನು ಇಂಗ್ಲೀಷ್ ಉಪನ್ಯಾಸಕ ಆಗಿದ್ದಾನೆ. ಬೆಸೆಂಟ್ ವುಮೆನ್ಸ್ ಕಾಲೇಜ್ನಲ್ಲಿ. ಅಷ್ಟೇ ಅಲ್ಲ, ಕುವೆಂಪು ಯೂನಿವರ್ಸಿಟಿನಲ್ಲಿ PhD ಮಾಡ್ತಾ ಇದ್ದಾನೆ. ದಾಸ್ತೋವ್ಸ್ಕಿದು ಕುವೆಂಪು ಭಾಷಾ ಭಾರತಿಗೆ ಒಂದು ಅನುವಾದನೂ ಮಾಡಿದ್ದಾನೆ, ಪುಸ್ತಕನ, ಕಥೆ ಬರೀತಾನೆ, ಲೇಖನಗಳು ಬರೀತಾನೆ, ತುಂಬ ಸೃಜನಶೀಲವಾಗಿದ್ದಾನೆ. ಅದಕ್ಕೆ ತಳಹದಿನೇ ಕನ್ನಡ. ಮತ್ತು ಕನ್ನಡ ಅಂದರೆ ಯಾಕೆ ಹೇಳಿದೆ ಅಂತಂದರೆ, ಈ ಬದ್ಧತೆ ಬೇಕೇನೋ ಅನ್ನೋಕ್ಕೋಸ್ಕರ, ಇಲ್ಲಿ ಬೇರೆ ವ್ಯಕ್ತಿಗತ ಪರಿಚಯಕ್ಕಲ್ಲ. ಈ ಬದ್ಧತೆ ಇಲ್ಲದೆ ಏನು ಮಾಡ್ತಾರೆ ಅಂತಂದರೆ, ಕನ್ನಡ ಸಾಹಿತಿಗಳೇ ಅಥವಾ ಬೇರೆ ಕನ್ನಡದ ಬಗ್ಗೆ ಮಾತನಾಡೋ ಅಂಥ ಗಣ್ಯ ವ್ಯಕ್ತಿಗಳೇ ಏನು ಮಾಡ್ತಾರೆ, ಅವ್ರ ಮನೆಯಲ್ಲೋ ಅಥವಾ ಅವರಿಗೆ ಗೊತ್ತಾಗ್ಬಿಟ್ಟಿದೆ ಅಂತ ಆ ಸಮಯದಲ್ಲಿ ಮಾತ್ರ ಕನ್ನಡ ಉಪಯೋಗಿಸೋದು. ಜೊತೆಗೆ ಬೇರೆ ಅಂದರೆ ಕಲ್ಮಶದ್ದು ಕಲಬೆರಕೆ ನಡವಳಿಕೆಗಳು ನಡ್ಕೊಂಡು ಹೊರಟೋಗ್ಬಿಡುತ್ತೆ. ವೇದಿಕೆಯಲ್ಲಿ ಮಾತಾಡ್ತಾರೆ, ಅಂತರಂಗದಲ್ಲಿ ಉದಾಸೀನ ಇರುತ್ತೆ. ಹೌದು. ಇದರಿಂದ ಏನಾಗುತ್ತೆ, ಹೇಗೆ ಕಣ್ಣಿನ ದೃಷ್ಟಿ ಅದು ಸರಿಯಾಗಿ ಆ ಕಾರ್ನಿಯ ಮೇಲೆ ಪಾಪೆ ಬೀಳ್ದಿದ್ರೆ ಡಿಸ್ಟ್ರಾಕ್ಟ್ ಅಂತ ಹೇಳ್ತಾರೆ ನೋಡಿ ಇಂಗ್ಲೀಷ್ನಲ್ಲಿ, ಅಂದರೆ ಮುರಿಯುತ್ತೆ.
ಆ ಬಿಂಬ ಸರಿಯಾಗಿ ಬರೋದಿಲ್ಲ. ಹಾಗೆ ಕನ್ನಡ ಸ್ಥಿತಿ ಕೂಡ ಆಗುತ್ತೆ. ಕಣ್ಣಿನ ನೋಟ ಸರಿಯಾಗಿರಬೇಕು ಅಂದರೆ ತಳಹದಿಯಿಂದ ಆ ಭಾಷೆ ಪ್ರೀತಿ ಬೆಳಿಬೇಕು. ನನ್ನ ಬದ್ಧತೆ ಹೇಗಿದೆ ಅಂತ. ಅಮೇರಿಕದಿಂದನೂ ಒಬ್ಳು ಹುಡುಗಿ ಕಲಿಯಕ್ಕೆ ಬಂದಿದ್ಲು ನನ್ನ ಹತ್ರ. ಕನ್ನಡ ಕಲಿಯಕ್ಕೆ ಬಂದು 1 ವರ್ಷ ನಮ್ಮ ಮನೇಲೇ ಇದ್ಲು. ಅವಳನ್ನ ಇಂಗ್ಲೀಷ್ ಹುಡುಗಿ ಅಂತಂದ್ಬಿಟ್ಟು ಮಾತಾಡಿಸ್ತಾ ಇಂಗ್ಲೀಷ್ನಲ್ಲಿ ಮಾತನಾಡ್ತಾ ಇದ್ರು. ಇಂಗ್ಲೀಷ್ ಬರದೇ ಇದ್ದವರು ಕೂಡ ವಾಟ್ ಹೌ ಆರ್ ಯು ಅಂತಂದ್ಬಿಟ್ಟಾಗ ಅವಳು ಕನ್ನಡದಲ್ಲೇ ಮಾತಾಡಿ ಅಂತ ಹೇಳಿ 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 ಅಂಗಡಿಗೆ ಹೋದಾಗ ತಾನು ಕನ್ನಡ ತಿಳ್ಕೊಂಡು ಕನ್ನಡದಲ್ಲಿ ಮಾತನಾಡ್ತಾ ಇದ್ಲು. ಹಾಗೆ ನಾವು ಫೇಸ್ಬುಕ್ಕು ಇನ್ನೊಂದು ಮಾಡಿದ್ರೆ ಕನ್ನಡ ಲಿಪಿ ಕಲ್ತ್ಕೊಳ್ಳೋದು. ಆದಷ್ಟು ಅದರಲ್ಲಿ ಕೆಲವ್ರಿಗೆ ಉದಾಸೀನ ಇರುತ್ತೆ, ಇಂಗ್ಲೀಷ್ನಲ್ಲೇ ಕನ್ನಡನ ಟೈಪ್ ಮಾಡಿಬಿಡ್ತಾರೆ. ಅದು ತುಂಬ ಕೆಟ್ಟದಾಗಿರುತ್ತೆ ಪದಗಳು. ನನಗೂ ಕೂಡ ಶುರುನಲ್ಲಿ ಬರ್ತಿರ್ಲಿಲ್ಲ, ಆದರೆ ಪ್ರಾಣ ಹೋದಂಗೆ ಆಗ್ತಿತ್ತು ಕನ್ನಡ ಇಂಗ್ಲೀಷಲ್ಲಿ ಕನ್ನಡ ಟೈಪ್ ಮಾಡುವಾಗ. ಇನ್ನು ದೊಡ್ಡ ದೊಡ್ಡ ಲೇಖಕರೇ ಅದನ್ನು ಅನುಷ್ಠಾನಕ್ಕೆ ತರ್ತಾ ಇಲ್ಲ. ಜೊತೆಗೆ ಬೋರ್ಡ್ಗಳು ಎಲ್ಲನೂ ಅಷ್ಟೇ ಅಲ್ವಾ, ಕನ್ನಡದಲ್ಲಿರಬೇಕು, ಆಮೇಲೆ ಇಂಗ್ಲೀಷ್ನಲ್ಲಿ ಇರಬೇಕು. ಇಂಥ ಒಂದು ಬದ್ಧತೆ ಅದು ಸಣ್ಣ ಮಟ್ಟದಿಂದನೇ ಶುರು ಆಗಬೇಕು ಅಂತ ಅನಿಸುತ್ತೆ. ಹೌದು. ಮತ್ತೆ ವೇದಿಕೆ ಮಾತು ಖಾಸಗಿ ಮಾತು ಒಂದಾಗಬೇಕು. ಕನ್ನಡ ಅಂದ್ರೆ ಅಂತರಂಗನು ಬಹಿರಂಗನು ಒಂದೇ ರೀತಿ ಒಂದಾಗಬೇಕು, ಯಾವುದೇ ರೀತಿ ಖಂಡಿತ ಒಂದಾಗಬೇಕು. ಬೇರೆ ಬೇರೆ ಆಗಿರಬಾರದು. ಅದೇ ಮುಖ್ಯ ಕಾರಣ ಅಂತ ಅನ್ಸುತ್ತೆ. ಓಕೆ ಮೇಡಮ್, ನೀವೀಗ ಹೇಳ್ತಾ ಇದ್ರು ಇವರು ಫೇಸ್ಬುಕ್ ಗಳಿಂದ ಕೂಡ ನಾವು ಕಲ್ತ್ಕೋಬಹುದು ಕನ್ನಡ. ಅವ್ರ ಅಂಗಡಿಗೆ ಹೋಗಿ ಮಾತಾಡುವ ಮೂಲಕ ಒಂದು ಕನ್ನಡವನ್ನ ಕಲ್ತು. ಇವಾಗಿನ ಕಾಲದಲ್ಲಿ ಸಾಮಾಜಿಕ ಜಾಲತಾಣ ಏನಿದೆ, ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ಗಳಾಗಿರ್ಬೋದು, ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇಂಥ ಏನಿದೆಯೋ ಅದರಿಂದ ಯಾವ ರೀತಿ ಒಂದು ಕನ್ನಡವನ್ನು ಉಳಿಸುವಂಥ ಪ್ರಯತ್ನ ನಡೀತಿದೆ. ನಾವು ಇತ್ತೀಚೆಗೆ ನೋಡ್ಬೋದು, ಅಂಗಡಿಗಳಲ್ಲೂ, ಕರ್ನಾಟಕ ರಾಜ್ಯದ ಅಂಗಡಿಗಳಲ್ಲೂ ಕೂಡ ಎಷ್ಟೋ ಜನರು ಬೇರೆ ಬೇರೆ ರಾಜ್ಯದಿಂದ ಬಂದಿರ್ತಾರೆ. ಅವರು ಇಂಗ್ಲೀಷಲ್ಲಿ ಮಾತಾಡುವಂಥದ್ದು ಅಥವಾ ಇತರ ಲ್ಯಾಂಗ್ವೇಜಲ್ಲಿ ಅಂದರೆ ಭಾಷೆಗಳಲ್ಲಿ ಮಾತಾಡುವ ಸಂದರ್ಭದಲ್ಲಿ ಅವರನ್ನು ತಡೆದು ಕನ್ನಡ ಮಾತಾಡಬೇಕು ಅನ್ನೋ ಒಂದು ಪಟ್ಟನ್ನು ಹಿಡಿದಿರುವಂಥದ್ದು ನಾವು ಇತ್ತೀಚಿನ ದಿನದಲ್ಲಿ ನೋಡಿರ್ತೀವಿ. ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಲ್ಲಲ್ಲೇ ನಿಲ್ಲಿಸಿ ಮಾತಾಡುವಂಥದ್ದು, ನೀವು ಕನ್ನಡವನ್ನೇ ಬಳಸಬೇಕು, ಕನ್ನಡವನ್ನೇ ಬಳಸಿ ಅಂತ ಒಂದು ಒತ್ತಾಯ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು? ಸರಿ ತಪ್ಪು ಅನ್ನೋ ವಿಚಾರ ಬರೋದಿಲ್ಲ. ಅದು ಒಂದು ಪ್ರಯತ್ನ. ಅವರು ಕನ್ನಡ ಕಲಿತಾರೆ ಆದರೆ ಅದನ್ನು ಮಾಡ್ಬೋದು ಅಂತ ಹೇಳಿ. ಅದೇ ಅದು ಹಿಂಸಾಚಾರಕ್ಕೆ ತಿರುವ ಹಾಗಿದ್ರೆ ನಿಜವಾಗಿಯೂ ಅದು ತಪ್ಪೆ, ಹಾಗೆ ಮಾಡಲಿಕ್ಕಿಲ್ಲ. ಮತ್ತೆ ಅಲ್ಲಿ ಪ್ರೀತಿ ವಿಷಯವೇ ಬರ್ತದೆ, ಬದ್ಧತೆ ವಿಷಯವೇ ಬರ್ತದೆ. ನೀವು ಅದನ್ನ ಒಳ್ಳೆಯದ ಗಮನಿಸಬಹುದು. ದೇವಸ್ಥಾನಗಳಲ್ಲಿ ಹುಡುಗಿ ಆಗಿರ್ಬೋದು, ತೆಲುಗು ಮಾತಾಡ್ತಿದ್ದವರನ್ನ ಕನ್ನಡ ಮಾತಾಡಿ ಅಂತ ಪಟ್ಟ ಹೇಳ್ತಿರುವಂತದ್ದು, ಬಿಗ್ ಬಜಾರ್ ಅಲ್ಲಿ ಇಂಗ್ಲಿಷ್ ಮಾತಾಡ್ತಿದ್ದವರನ್ನ ಕನ್ನಡದಲ್ಲಿ ಮಾತಾಡಿ ಅಂತ ಹೇಳ್ತಾ ಇರುವಂತದ್ದು. ಸೊ ಇಂಥ ಹಲವು ಅಂಗಡಿಗಳಲ್ಲಾಗಿರ್ಬೋದು, ಹಲವು ಕಡೆಗಳಲ್ಲಿ, ಸ್ಥಳಗಳಲ್ಲಿ ಇಂಗ್ಲಿಷ್ ಮಾತಾಡುವವರನ್ನು ತಡೆದು ಕನ್ನಡ ಮಾತಾಡಿ, ಅಥವಾ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ನಿಂತ್ಕೊಂಡು ಬೇರೆ ಭಾಷೆಗಳಲ್ಲಿ ಮಾತಾಡಿರುವವರನ್ನ ತಡೆದು ಕನ್ನಡ ಮಾತಾಡಿ ಅಂತ ಒತ್ತಾಯ ಮಾಡ್ತಾ ಇರುವಂತದ್ದು. ಇದರಿಂದೆಲ್ಲ ಒಂದು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಪ್ರೀತಿಯಿಂದ ಹೇಳಿದ್ರೆ ಒಂದ್ ಸಣ್ಣ ಬದಲಾವಣೆ ಆಗ್ಬೋದೇನೋ ಅಂತ ಹೇಳಿ ನನಗೆ ಅನ್ನಿಸ್ತದೆ. ಅಂದ್ರೆ ನಮಗ ಪ್ರೀತಿ ಇದ್ರೆ ಕೊನೆ ಪಕ್ಷ ನಮ್ಮ ಎದುರುಗಡೆ ಕನ್ನಡ ಮಾತಾಡಿ ಅಂದ್ರೆ ಹೌದು, ಹಲ್ಲೆ ಮಟ್ಟಕ್ಕೆ ಹೋಗ್ಬಾರ್ದು. ಏನ್ ಗೊತ್ತಾ, ಈಗ ದಬ್ಬಾಳಿಕೆಯಿಂದ ಯಾವುದನ್ನೂ ಸಾಧನೆ ಮಾಡಲಿಕ್ಕೆ ದೊಡ್ಡ ದೊಡ್ಡ ಮಾಲ್ಗಳು ಎಲ್ಲ ರೂಪಿಸ್ಬೇಕಾದ್ರೆ ಎಷ್ಟೆಲ್ಲ ಕಾನೂನು ಇದು ಎಲ್ಲ ಪಾಲಿಸಿ ಬರ್ತಾರೆ. ಅದಕ್ಕಿಂತ ಮೊದಲು ಈ ನಾಡಲ್ಲಿ ಅಂತದೇನಾದ್ರೂ ತೆಗಿಬೇಕಾದ್ರೆ ಇಲ್ಲಿ ಅದೊಂದು ಒಂದು ಫಲಕ ಹಾಕ್ಬೇಕು, ಒಂದು ಫ್ಲೆಕ್ಸ್ ರೂಪಿಸ್ಬೇಕು. ಕನ್ನಡ ಕಲ್ತ್ಕೊಳ್ಳಿ ಅಂತ ಯಾರು ಹೇಗಾದ್ರೂ ಬಂದು ಅವ್ರ ವಸ್ತುಗಳನ್ನ ಮಾರಕ್ಕೋಸ್ಕರ ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ವಿ ಅಂತಂದ್ರೆ ಹಾಗಾದ್ರೆ ನಾಡಿನ ಭಾಷೆ ಹೇಗೆ ಬೆಳಿಬೇಕು, ನಮ್ಮ ಈ ಅಸ್ಮಿತೆ ಹೇಗೆ ಬೆಳೆಯಕ್ ಸಾಧ್ಯ ಹೇಳಿ? ನಮ್ದು ಅನ್ನೋದೊಂದು ಅದೇ ತಾನೇ. ಇದು ನನ್ನ ಮಣ್ಣು, ನನ್ನ ಮನೆ. ಯಾಕಂದ್ರೆ ಕರ್ನಾಟಕದಲ್ಲಿ ಇತರ ಭಾಷೆಗಳಿಗೆ ಪ್ರಾಮುಖ್ಯತೆ ಕೊಡ್ತಾರೆ. ಅದೇ ನಾವು ಬೇರೆ ರಾಜ್ಯಗಳಿಗೆ ಹೋದ್ರೆ ಆಯಾಯ ಭಾಷೆ, ಅವರದ್ದು ಏನು ಭಾಷೆ ಇದೆಯೋ ಅದನ್ನೇ ಮಾತಾಡ್ತಾರೆ ಹೊರತು ಇತರ ಭಾಷೆಗಳನ್ನ ಮಾತಾಡೋದು ಎಲ್ಲ ಕಡೆಯಲ್ಲೂ ಹಾಗೆ ಇದೆ. ಮೇಡಮ್ ಅದನ್ನ ಪ್ರಾರಂಭದಲ್ಲೇ ಹೇಳಿದ್ರು, ಹೊರ ರಾಜ್ಯದಿಂದ ಬಂದವರಿಗೆ ನಾವಿಲ್ಲಿ ಕನ್ನಡ ಕಲಿಸುವಂತಹ ಕೆಲಸ ಆಗ್ಬೇಕು ಅಂತ. ಹೌದು, ಅಂದ್ರೆ ಆ ಕಲಿಸುವ ಕೆಲಸದಲ್ಲಿ ಕಲ್ಸಕ್ಕೂ ಹೋಗ್ತಾ ಇಲ್ಲ, ಅವರೇ ಒಂದು ಬೇರೆ ಲ್ಯಾಂಗ್ವೇಜ್ ನಾವೇ ಕಲಿತಿದ್ದೇವೆ ಅವ್ರ ಭಾಷೆಯನ್ನ. ಅದು ಆಗ್ತಾ ಇರುವಂತದ್ದು. ಈಗ ಅವರು ಬಂದ್ ಮಾತಾಡಿದ್ರು ಅಂತ ಹೇಳಿ ಆದಾಗ ವ್ಯವಹಾರಕ್ಕಾಗಿ ಅವ್ರು ಏನ್ ಮಾತಾಡ್ತಿದ್ದಾರೆ ಅನ್ನೋದಕ್ಕೆ ನಾವು ಪೂರಕವಾಗಿ ವ್ಯವಹರಿಸ್ತೇವೆ. ನಾವೇ ಕನ್ನಡವನ್ನ ಮರ್ತು ಹೋಗ್ತೇವೆ ಆ ಹೊತ್ತಿಗಾಗುವಾಗ. ಅವರು ಅದನ್ನ ಎನ್ಕ್ಯಾಶ್ ಮಾಡಿಕೊಳ್ತಾರೆ, ಅಂದ್ರೆ ಬಳಸಿಕೊಳ್ತಾರೆ ನಮ್ಮನ್ನ. ಇವರು ನಾವು ಮಾತಾಡಿದ ಭಾಷೆಯಲ್ಲಿ ನಮ್ಗೆ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರೆ ಅವ್ರು ಕನ್ನಡ ಕಲೀಲಿಕ್ಕೆ ಹೋಗೋದಿಲ್ಲ. ಓಕೆ ಮೇಡಮ್, ಕೊನೆಯದಾಗಿ ಇವತ್ತಿನ ಒಂದು ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಇವಾಗಿನ ಆಚರಣೆಯನ್ನ ನಿಜವಾಗ್ಲೂ ನಾವು ಕನ್ನಡ ರಾಜ್ಯೋತ್ಸವವನ್ನ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ವೀಕ್ಷಕರಿಗೆ ತಿಳಿಸ್ತೀರಾ? ಅದೇ ಇವತ್ತು ನಾನು
ಫೇಸ್ಬುಕ್ಗೆ ಒಂದು ಹಾಕಿದ್ದೀನಿ. ಅದು ಮನೆ ಮುಂದೆ ಒಂದು ಸುಗಂಧಿ ಹೂವು ಅರಳಿತ್ತು. ಆ ಅರಳಿದ್ದು ಫೋಟೋ ತೆಗೆದುಬಿಟ್ಟು ಹೀಗೆ ಕನ್ನಡವಂದರೆ ಸುಗಂಧಿ ಭಾಷೆ, ಸಹಜವಾಗಿ ಅರಳುವಂಥದ್ದು ಅಂತ. ಅದು ನಮ್ಮ ಪ್ರೀತಿ ಮತ್ತು ಆತ್ಮಗೌರವದ ಸಂಕೇತ ಆಗಬೇಕು. ಕನ್ನಡ ಅಂತಂದರೆ ಅದೇ ಮುಖ್ಯ ಅಂತ ಅನಿಸಿ ನಮ್ಮ ಆದಷ್ಟು ಮಕ್ಕಳಿಗೆ ಮಾಧ್ಯಮ ಭಾಷೆಯಾಗಿ ಅದನ್ನು ಕೊಡಿಸೋದ್ರ ಮೂಲಕ ಮತ್ತು ಕನ್ನಡ ಸಾಹಿತ್ಯವನ್ನು ಓದಿಸೋದು ತುಂಬ ಮುಖ್ಯ. ಈಗ ಬರೀ ಫೇಸ್ಬುಕ್ಕಲ್ಲೇ ಸಿಕ್ಕಾಕೊಂಡಿರೋದ್ರ ಬಗ್ಗೆ ಅಲ್ಲ ನಾನು ಹೇಳ್ತಾ ಇರೋದು. ನಮಗೆಲ್ಲ ಪುಸ್ತಕ ಕೈಯಲ್ಲಿ ಹಿಡಿದು ಓದಿ ಆದಮೇಲೆ ಫೇಸ್ಬುಕ್ಗೆ ಪೋಸ್ಟ್ ಮಾಡೋಕ್ಕೆ ಒಂದು ಪ್ರಾಮಾಣಿಕವಾದ ಕೆಲವು ಸಾಲುಗಳು ಸಾಧ್ಯ ಆಗಿರೋವಂಥದ್ದು. ಮಕ್ಕಳಿಗೆ ಆ ಪುಸ್ತಕದ ಸುಖ ಕೊಡೋದ್ರ ಮೂಲಕ, ಕನ್ನಡ ಪುಸ್ತಕಗಳನ್ನ ಸಾಹಿತ್ಯದ ಮೂಲಕ, ಮತ್ತು ಶಿಕ್ಷಣ ಮಾಧ್ಯಮವಾಗಿ ಕಡ್ಡಾಯವಾಗಿ ಕನ್ನಡ ಇರಬೇಕು ಅನ್ನೋವಂಥದ್ದು. ಜೊತೆಗೆ ಶಿಕ್ಷಕರ ಆಯ್ಕೆ ತುಂಬಾ ಅದು ಏನು ಮಹತ್ವವಾಗಿರಬೇಕು. ಆಯ್ಕೆ, ಅದಕ್ಕೆ ಆಯ್ಕೆ ಸಮಿತಿ ತುಂಬ ಮುಖ್ಯವಾದ ಇದನ್ನು ಕೊಡಬೇಕು. ರಾಜ್ಯೋತ್ಸವ ಅನ್ನೋಂಥದ್ದು ನನಗೆ ಚಿಕ್ಕ ವಯಸ್ಸಿಂದ ಒಂದು ರೀತಿ ಹಬ್ಬವೇ, ಸಿಹಿ ಮಾಡಲೇಬೇಕು. ಇವತ್ತು ಕೂಡ ಫೆಸ್ಟಿವ್ ಅಂತ ಹಾಕಿದ್ದೀನಿ ನಾನು. ಅಂದರೆ ಇದು ಆ ಹಬ್ಬದ ಬರೀ ಸಾಂಪ್ರದಾಯಿಕ ಹಬ್ಬಗಳು ಮಾತ್ರ ಮಾಡೋದು, ನಾವು ಬಟ್ಟೆಗಳು ಹಾಕ್ಕೊಳ್ಳೋದು, ಸಂಭ್ರಮಿಸೋದು ಅಲ್ಲ. ಭಾಷೆ ನಾವು ಆಡ್ತೀವಲ್ವಾ, ಮನುಷ್ಯನಿಗಿರೋ ಮುಖ್ಯವಾದ ಒಂದು ಏನು ಗುಣವೇ ಮಾತನಾಡೋವಂಥದ್ದು. ಆ ಮಾತನಾಡೋದು ನಮ್ಮ ನಾಡ ಭಾಷೆ ಕನ್ನಡ. ಆ ಸಂವಾದದ ಮೂಲಕ, ಜೊತೆಗೆ ಪ್ರತಿನಿತ್ಯದ ಬದುಕಾಗಬೇಕು ಅಂತ. ಬದುಕಿ ನಮ್ಮ ಹಿರಿಮೆಯನ್ನ, ಹೌದು, ಸಿನಿಮಾಗಳು ಕೂಡ ತುಂಬಾ ಮುಖ್ಯ ಸಾಂಸ್ಕೃತಿಕವಾಗಿ ನಮ್ಮನ್ನ ಮುಂದುವರ್ಸಕ್ಕೋಸ್ಕರ. ಹಾಗೆ ಇಲ್ಲಿ ಥ್ಯಾಂಕ್ ಯು ಮೇಡಮ್. ಇಲ್ಲಿ ತನಕ ಬಂದು ಕನ್ನಡವನ್ನ ಯಾವ ರೀತಿ ಬಿಂಬಿಸಬೇಕು, ಯಾವ ರೀತಿ ಅದರ ಕಂಪನ್ನ ಪಸರಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಇಬ್ಬರಿಗೂ ಧನ್ಯವಾದ. ವೀಕ್ಷಕರೇ, ಕನ್ನಡ ಅಥವಾ ಕನ್ನಡ ರಾಜ್ಯೋತ್ಸವ ಅನ್ನೋದು ಕೇವಲ ಇವತ್ತಿಗೆ ಮಾತ್ರ ಸೀಮಿತ ಆಗಬಾರ್ದು. ಪ್ರತಿದಿನ ಅದು ಅರಳ್ತಾ ಇರಬೇಕು. ಕನ್ನಡದ ಕಂಪನ್ನು ನಾವು ಪಸರಿಸ್ತಾ ಇರಬೇಕು. ಅದಕ್ಕೆ ಮುಖ್ಯ ಕಾರಣ ಶಿಕ್ಷಣ ವ್ಯವಸ್ಥೆ ಕೂಡ ಒಂದಾಗಿರುತ್ತೆ. ಚಿಕ್ಕದಿಂದಲೂ ಕೂಡ ಮಕ್ಕಳಿಗೆ ನಾವು ಕನ್ನಡದ ಅರಿವನ್ನು, ಅದರ ಉಳಿವನ್ನು ತಿಳಿಸಿಕೊಂಡ್ರೆ ಖಂಡಿತವಾಗಿ ಕನ್ನಡ ಶಾಶ್ವತವಾಗಿ ನಮ್ಮಲ್ಲಿ ಉಳಿಯುತ್ತೆ ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ. ಕನ್ನಡ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ. ಕನ್ನಡ ರಾಜ್ಯೋತ್ಸವವನ್ನು ಕನ್ನಡ ರಾಜ್ಯದಲ್ಲಿ ಪ್ರತಿದಿನ ಆಚರಿಸುವಂತಾಗಲಿ ಅನ್ನೋದೇ ನಮ್ಮ ಆಶಯ. ಇದೇ ಇವತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.